ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಡ್ರೀಮ್ ಕ್ಯಾಚರ್. ಇವತ್ತಿನ ನಮ್ಮ ಸಂಚಿಕೆಗೆ ಮುಖ್ಯ ಅತಿಥಿಯಾಗಿ ಬಹಳ ಸಣ್ಣ ವಯಸ್ಸಿನಲ್ಲಿ ಕತೆ, ಕವನ, ಲೇಖನ, ನಾಟಕಗಳನ್ನು ಬರೆದು ತನ್ನ ಗುರುಗಳ ಮೆಚ್ಚುಗೆಗೆ ಪಾತ್ರರಾದ ಅಂದಿನ ವಿದ್ಯಾರ್ಥಿ, ಇಂದು ಕರ್ನಾಟಕ ಸಂಘ ಶಾರ್ಜಾದಿಂದ ಮಯೂರ ಪ್ರಶಸ್ತಿ ಹಾಗೂ ಅಬುದಾಬಿ ಕನ್ನಡ ಸಂಘದಿಂದ ದಾರಾ ಬೇಂದ್ರೆ ಪ್ರಶಸ್ತಿ ಪುರಸ್ಕೃತರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯ ಶಿಖರವನ್ನೇರುತ್ತಿರುವ ಸರಳ ವ್ಯಕ್ತಿತ್ವದ ಸಜ್ಜನ ವ್ಯಕ್ತಿ ಶ್ರೀಯುತ ಇರ್ಷಾದ್ ಮೂಡುಬಿದ್ರೆ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಸರ್, ನಾನು ಚೆನ್ನಾಗಿದ್ದೇನೆ. ತಮ್ಮ ಕೆಲಸದ ಒತ್ತಡದ ನಡುವೆಯೂ ಬಿಡುವು ಮಾಡಿಕೊಂಡು ಬಂದಿದ್ದೀರಾ. ತಮ್ಮನ್ನ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಧನ್ಯವಾದಗಳು ನಮ್ಮನ್ನು ಆಹ್ವಾನಿಸಿದ್ದಕ್ಕೆ. ತಮ್ಮ ಕತೆ, ಲೇಖನ, ಕವನಗಳಿಂದ ಸಾಕಷ್ಟು ಜನಮನ ಗೆದ್ದವರು ತಾವು. ನಿಮ್ಮ ಬರವಣಿಗೆಗಳಿಗೆ ಸಾಕಷ್ಟು ಅಭಿಮಾನ ಬಳಗವೇ ಇದೆ. ಈ ಒಂದು ಸಾಹಿತಿಗೆ ಜನ್ಮ ಕೊಟ್ಟವರನ್ನು ನೆನಪಿಸಿಕೊಳ್ಳೋದು ನನ್ನ ಆದ್ಯ ಕರ್ತವ್ಯ. ಸರ್, ತಮ್ಮ ತಂದೆ ತಾಯಿಯ ಹೆಸರು, ಹುಟ್ಟಿದ ಊರು, ತಮ್ಮ ಬಾಲ್ಯ ಜೀವನವನ್ನು ಮೊದಲನೇದಾಗಿ ನೆನಪಿಸೋಣ. ನನ್ನ ಹುಟ್ಟೂರು ಕಾರ್ಕಳ. ನಾವು ಕಾರ್ಕಳದಲ್ಲಿ ಹುಟ್ಟಿ ಬೆಳೆದವನು. ನಾನು 7ನೇ ತರಗತಿವರೆಗೆ ಅಲ್ಲಿವರೆಗೆ ನಾನು ಅಲ್ಲೇ ಶಾಲೆ ಕಲಿತವನು. ನಮ್ಮ ತಂದೆ ಶೇಖ್ ಇಸ್ಮಾಯಿಲ್, ಅವರು ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿದ್ದರು. ತಾಯಿ ಸಿರಾಜುನ್ನಿಸಾ. ಹೇಗಿತ್ತು ನಿಮ್ಮ ಬಾಲ್ಯ ಜೀವನ? ಬಾಲ್ಯ ಜೀವನ ಅಂದರೆ ನಾವು ಉರ್ದು ಶಾಲೆಗೆ ಹೋದವರು. ಅದೇ 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಶಾಲೆ ಕಲಿತವರು. ಅದರ ನಂತರ ನಾನು ತಂದೆಗೆ ಮೂಡುಬಿದ್ರೆಗೆ ವರ್ಗ ಆಯಿತು. ಅದರ ನಂತರ ನಾವು ಮೂಡುಬಿದ್ರೆಯಲ್ಲಿ ನಾನು ಶಾಲೆಯನ್ನು ಕಂಟಿನ್ಯೂ ಮಾಡಿದೆ ಮತ್ತು ಮಹಾರ ಕಾಲೇಜಿನಲ್ಲಿ ಪದವಿಯನ್ನು ಪೂರ್ತಿ ಮಾಡಿದೆ. ತಾವು ತಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣ ಎಲ್ಲಿ ನಡೆಯಿತು? ನಮ್ಮ ಹೈಸ್ಕೂಲ್ ಮಾಡಿದ್ದು ನಾನು ಜೈನ ಸ್ಕೂಲ್ನಲ್ಲಿ, ಮೂಡುಬಿದ್ರೆಯಲ್ಲಿ ಜೈನ ಸ್ಕೂಲ್ನಲ್ಲಿ ಮಾಡಿದ್ದು. ಅಲ್ಲಿ ನನಗೆ ಸಾಹಿತ್ಯಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಅಂದರೆ ಅಲ್ಲಿ ನನ್ನ ಗುರುಗಳಿದ್ರು ಒಬ್ಬರು, ಸೀತಾರಾಮ್ ಭಟ್ರು ಅಂತ, ಪಳ್ಳಕಳ್ಳಿ ಸೀತಾರಾಮ್ ಭಟ್ರು ಅಂತ. ಅವರು ಶಿಶುಗೀತೆಯಲ್ಲಿ ತುಂಬ ಹೆಸರು ಪಡೆದ ಕವಿಯವರು. ಅಂದರೆ ನಾನು ಬಾಲ್ಯದಲ್ಲಿ ಅವರ ಒಂದು ಆ ಶಿಶುಗೀತೆಯನ್ನು ಓದಿ ಬೆಳೆದವನು. ಅದರಲ್ಲಿ ಅವರು ಹೇಳ್ತಾರೆ, ಅಪ್ಪನಿಗೆ ಪ್ಯಾಂಟು ಶರ್ಟು, ಅಮ್ಮನಿಗೆ ಸೀರೆ ರಕ್ಕೆ, ನನಗೆ ಮಾತ್ರ ಅಂಗಿ ಚಡ್ಡಿ ಯಾಕೆ ಗೊತ್ತಿಲ್ಲ. ಅಪ್ಪನಿಗೆ ಆಫೀಸ್ ಕೆಲಸ, ಅಮ್ಮನಿಗೆ ಅಡಿಗೆ ಕೆಲಸ, ನನಗೆ ಮಾತ್ರ ಶಾಲೆ ಕೆಲಸ ಯಾಕೆ ಗೊತ್ತಿಲ್ಲ ಅಂತ. ಅಂದರೆ ನನಗೆ ಒಂದು ಕಾಕತಾಳೀಯ ಅದೇ ಗುರುಗಳು ನನಗೆ ಅಲ್ಲಿ ಜೈನ ಸ್ಕೂಲ್ನಲ್ಲಿ ಸಿಕ್ಕಿದ್ರು. ನಾನು ಕೆಲವು ಲೇಖನ ಎಲ್ಲ ಬರಿತಾ ಇದ್ದೆ, ಸಣ್ಣ ಚುಟುಕೆಲ್ಲ ತುಂಬ ಬರಿತಾ ಇದ್ದೆ. ಆವಾಗ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಕೊಡ್ತಿದ್ದವರನ್ನು, ಅವರು ಅದನ್ನು ತಿದ್ದುಪಡಿ ಮಾಡಿ ಕೊಡ್ತಿದ್ರು. ಅದನ್ನು ನಾನು ನಮ್ಮ ಉದಯವಾಣಿಯಲ್ಲಿ ಒಂದು ಬಾಲಜಗತ್ ಅಂತ ಒಂದು ಕಾಲಮ್ ಬರ್ತಾ ಇತ್ತು, ಅದರಲ್ಲಿ ನಾನು ಕಳಿಸ್ತಾ ಇದ್ದೆ. ಅದು ಪ್ರಕಟಣೆ ಆಯಿತು. ನಂತರ ನಾನು ಸ್ವಲ್ಪ ಬರೀಲಿಕ್ಕೆ ಆರಂಭ ಮಾಡಿದೆ. ಹಾಗೆ ನಮಗೆ ಉದಯವಾಣಿಯ ಬನ್ನಂಜಿ ಗೋವಿಂದಾಚಾರ್ಯ ಇದ್ದಾರೆ ಮತ್ತು ನಿತ್ಯಾನಂದ ಪಡ್ರಿದ್ದಾರೆ, ಅವರೆಲ್ಲ ಪ್ರೋತ್ಸಾಹ ಕೊಟ್ಟರು. ಹಾಗೆ ಈಶ್ವರಯ್ಯರಿದ್ದಾರೆ, ತುಷರದವರು, ಅವರು ಕೂಡ ನನ್ನ ಲೇಖನ ಎಲ್ಲ ಪ್ರಕಟಣೆ ಮಾಡಿದರು. ನೀವು ಇವಾಗ ಹೇಳಿದ್ರಿ ಗುರುಗಳ ಸೀತಾರಾಮ್ ಭಟ್ ಅಂತ. ತಾವು ಬಾಲ್ಯ ಜೀವನದಲ್ಲಿ ಶಿಕ್ಷಣ ಪಡೆಯುತ್ತಿರುವಾಗ ತಮ್ಮ ಗುರುಗಳ ಒಂದು ಬರವಣಿಗೆಯನ್ನೇ ತಿದ್ದುಪಡಿ ಮಾಡಿದ್ರು ಎಂದು ಕೇಳ್ಪಟ್ಟೆ. ಸೊ ಅದು ಏನದು? ಸೀತಾರಾಮ್ ಭಟ್ರು ಕೆಲವೆಲ್ಲ ಲೇಖನ ಎಲ್ಲ ಬರಿತಾ ಇದ್ರು. ಆವಾಗ ಅವರು ನನಗೆ ಕೂಡ ಕೊಡ್ತಾ ಇದ್ರು, ನೀನು ಕೂಡ ಒಮ್ಮೆ ನೋಡಿಕೊಂಡು ನೋಡು ಸರಿ ಇದೆನಾ ಅಂತ. ಹಾಗೇನು ಅವರು ಗುರುಗಳನ್ನು ತಿದ್ದುವಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ. ಪರವಾಗಿಲ್ಲ, ನಿಮ್ಮ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕೊಟ್ಟವರಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೀತಾರಾಮ್ ಭಟ್. ಅದೇ ರೀತಿ ನಾನು ಸೆಕೆಂಡ್ PUC ಇರುವಾಗ ಅವರ ಲೇಖನವನ್ನೇ ಪ್ರಕಟಣೆ ಮಾಡಿ ನಾನು ತರಂಗದಲ್ಲಿ ಪಬ್ಲಿಷ್ ಮಾಡಿದ್ದೇನೆ. ಯಾರು? ಸೀತಾರಾಮ್ ಭಟ್ ಬರೆದ ಸೀತಾರಾಮ್ ಭಟ್ರ ಬಗ್ಗೆ. ನೀವು ಇವತ್ತು ಪ್ರಶಸ್ತಿ ಪುರಸ್ಕೃತರಾದಂತಹ ಒಬ್ಬ ದೊಡ್ಡ ಮಟ್ಟದ ಸಾಹಿತಿ. ದೊಡ್ಡ ಮಟ್ಟದೇನಲ್ಲ, ನಾವು ಸಾಮಾನ್ಯ ಸಾಹಿತಿಗಳು. ನಿಮ್ಮೊಂದು ಇಷ್ಟೊಂದು ದೊಡ್ಡ ಮಟ್ಟದ ಬೆಳವಣಿಗೆಗೆ ಪ್ರೋತ್ಸಾಹ ಒಂದು ಯಾವ ರೀತಿ ಯಾರು ಕೊಟ್ಟಿದ್ರು ನಿಮಗೆ? ಒಂದು ರೀತಿಯಲ್ಲಿ ಆಗ ನಾನು ನನ್ನ ಸೆಕೆಂಡ್ PUC ಇರುವಾಗ ಈ ತರಂಗ ಪತ್ರಿಕೆ ಇತ್ತು ನೋಡಿ, ಅದು ಆರಂಭ ಆಯಿತು. ಆರಂಭ ಆಗಿರುವಾಗ ಅದು ಗುಲ್ವಾಡಿಯವರು ಅದರಲ್ಲಿ ಮುಸ್ಲಿಂ ಲೇಖನಗಳು ಬರಬೇಕಂತ ಅವರ ಇಚ್ಛೆ ಇತ್ತು. ಹಾಗೆ ಅವರು ಹುಟ್ಟುತ್ತಾ ಇರುವಾಗ ನನ್ನನ್ನು ಅವರು ಗಮನಿಸಿದರು.
ಹಾಗೆ ಉದಯವಾಣಿಯ ಗ್ರೂಪ್ ನೋಡಿ ಅದು, ಅವರು ನಿತಿನ್ ಪಡ್ರವರಲ್ಲಿ ಇವರಲ್ಲಿ ಕೇಳಿಕೊಂಡ್ರು, ಇವನು ಒಳ್ಳೆ ಬರಿತಾನೆ, ಅವನ ಹತ್ರ ಕೇಳಿ ನೋಡಿ ಅಂತ ಹೇಳಿದರು ಅವರು. ಹಾಗೆ ನನಗೆ ಒಂದು ಅವಕಾಶ ಕೊಟ್ಟರು, ನೀವು ಬರಿಬೋದಾ ಅಂತ. ಅಂದರೆ ಹಜ್ ಯಾತ್ರೆ ಬಗ್ಗೆ, ಹಜ್ ಯಾತ್ರೆ ಬಗ್ಗೆ ನಾನು ಒಂದು ಲೇಖನ ಮುಖಪುಟ ಮಾಡಿದ್ದೆ. ಅದರ ನಂತರ ಬಕ್ರೀದ್ ಬಗ್ಗೆ ಒಂದು ಲೇಖನ ಮಾಡಿದ್ದೆ, ಈದ್ ಮಿಲಾದ್ ಬಗ್ಗೆ ಮಾಡಿದ್ದೆ. ಹಾಗೆ ಮುಖಪುಟ ಲೇಖನ ಬರುವಾಗ ನನಗೆ ಕೂಡ ಒಂದು ಸ್ವಲ್ಪ ಧೈರ್ಯ ಬಂತು. ಹಾಗೆ ನಾನು ಸುಧಕ್ಕೆ ಕೂಡ ಬರೆದೆ, ಕಾಡಿನ ಅರಸರು ಕೊರಗರ ಅಂತ, ಅದು ಸುಧದ ಮುಖಪುಟದಲ್ಲಿ ಪಬ್ಲಿಷ್ ಆಯಿತು. ಹಾಗೆ ಬರಿತಾ ಒಂದು ರೀತಿಯ ಧೈರ್ಯ ಬಂತು, ಬರೀಬಹುದಂತ. ಆದರೆ ಸಂಪೂರ್ಣ ಇದಲ್ಲ, ಆದರೆ ಕೂಡ ನಾನು ವಿದ್ಯಾರ್ಥಿಯಾಗಿದ್ದೆ, ಜನ ಮೆಚ್ಕೊಂಡ್ರು, ಹಾಗೆ ಬರೀಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿತ್ತು. ತಾವು ವಿದ್ಯಾರ್ಥಿಯಾಗಿದ್ದ ಸಮಯದಲ್ಲಿ, ಶಾಲಾ ವಾರ್ಷಿಕೋತ್ಸವ ಸಮಯದಲ್ಲಿ ನೀವೇ ಬರೆದ ನಾಟಕವನ್ನ ನಿಮ್ಮ ಗುರುಗಳು ನಟನೆ ಮಾಡಿದ್ರು ಕೇಳ್ಪಟ್ಟೆ. ಸೊ ಆ ನಾಟಕ ಯಾವುದು ಹೇಳ್ಬೋದಾ? ಅದೊಂದು ಪೊಲೀಸರಿದ್ದಾರೆ ಎಚ್ಚರಿಕೆ ಅಂತ. ನಮ್ಮ ಶಾಲೆಯಲ್ಲಿ ಒಂದು ಹಿಂದಿ ಮೇಷ್ಟ್ರಿದ್ರು, ಅವರ ಹೆಸರು ಟಿ.ಕೆ. ಆಚಾರ್ಯ ಅಂತ. ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಅವರು ನಾನು ಸೆಕೆಂಡ್ PUC ಇರುವಾಗ ನಮ್ಮ ಮನೆ ಹತ್ತಿರನವರು, ಅವರು ನೀವು ಯಾಕೆ ಒಂದು ನಾಟಕ ಬರೀಬಾರ್ದು ನಮ್ಮ ಮಕ್ಕಳಿಗೆ ಅಂತ ಹೇಳಿದರು. ನಾನೊಂದು ನಾಟಕ, ಒಂದು ಸ್ಕ್ರಿಪ್ಟ್ ಎಲ್ಲ ಬರೆದು ಕೊಟ್ಟೆ, ಹೀಗೀಗ ಅಂತ. ಒಂದು ಬೀಡಿ ಸಿಗರೇಟು, ಧೂಮಕೇತು ಅಂತ ಸಣ್ಣ ಸಣ್ಣ ನಾಟಕ, ಅದೆಲ್ಲ ಕ್ಲಿಕ್ ಆಯ್ತು ಅದು. ಅದರ ನಂತರ ಅವರು ಹೇಳಿದರು, ನೀವು ನಮ್ಗೆ ನಾವು ಅಧ್ಯಾಪಕ ವೃಂದದವರೇ ಒಂದು ನಾಟಕ ಮಾಡ್ತೇವೆ, ನೀವೊಂದು ಸ್ಕ್ರಿಪ್ಟ್ ಬರೆದು ಕೊಡ್ಬೋದಾ ಅಂತ. ನಾನು ಹೇಳಿದೆ, ತೊಂದರೆ ಇಲ್ಲ, ನೋಡ್ತೇನೆ ಸರ್ ಅಂತ ಹೇಳಿದೆ. ಹಾಗೆ ಹೇಳಿ ಒಂದು ಬರ್ದೆ ಅದನ್ನು. ಅದು ನಮ್ಮ ಭೋಜಣ್ಣ ಅಂತ ಒಬ್ಬರಿದ್ದಾರೆ ಶಾಲೆಯ, ಒಬ್ರು ಗೋಪಾಲ ಅಂತ ಒಬ್ಬರಿದ್ದಾರೆ. ಅವರೆಲ್ಲ ತುಳು ನಾಟಕದಲ್ಲೆಲ್ಲ ಮತ್ತು ತುಳು ರಂಗಭೂಮಿಯಲ್ಲಿ ಒಳ್ಳೆ ಕಲಾವಿದರು. ಈಗ ಕೂಡ ಒಂದು ಫಿಲ್ಮ್ನಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅವರೆಲ್ಲ. ಬೋಸ್ ಶೆಟ್ಟಿ ಅಂತ ಒಬ್ಬರು, ಹೌದು, ನಮ್ಮ ಸ್ಕೂಲ್ನಲ್ಲಿ ಒಂದು ಸಿಬ್ಬಂದಿ ಆಗಿದ್ರು. ಅವರು ಒಳ್ಳೆ ಆ್ಯಕ್ಟರ್ ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದರು. ನಮ್ಮ ಪಾಂಗಣರಿದ್ದರು, ಟಿ.ಕೆ. ಆಚಾರ್ಯ, ಅವರೆಲ್ಲ ಸೇರಿ ಒಂದು ನಾಟಕ ಮಾಡಿದರು. ಅದು ತುಂಬ ಕ್ಲಿಕ್ ಆಯಿತು. ಆಗ ನಾನು ತುಂಬ ಸಣ್ಣವ, ನನಗೆ ಅಷ್ಟು ಕ್ಲಿಕ್ ಆಗ್ತದೆ ನನಗೆ ಕೂಡ ಗೊತ್ತಾಗ್ತದೆ. ಇದು ನೀವು ಎಷ್ಟನೇ ತರಗತಿಯಲ್ಲಿ? ಇದು ಸೆಕೆಂಡ್ PUC ಇರುವಾಗ. ಸೆಕೆಂಡ್ PU. ಹೌದೌದು. ಹೇಗಿತ್ತು ಎಲ್ಲ ನಿಮ್ಮ ಅಭಿಮಾನಿಗಳ ಪ್ರತಿಕ್ರಿಯೆ? ಸ್ವಲ್ಪ ನನ್ನನ್ನು ಬೇರೆಯಾಗಿ ಅವರು ನೋಡ್ತಾ ಇದ್ರು, ಈಗ ಒಂದು ಸ್ವಲ್ಪ ಬರೆಯುವವನು ಹಾಗೆ ಅಂತ ಗುರುತಿಸ್ಕೊಂಡಿದ್ರು. ಹಾಗೇಳಿ ಗುರುಗಳು ಕೂಡ ನಮಗೆ ಸ್ವಲ್ಪ ಇದು ಮಾಡಿದ್ರು. ಮತ್ತು ನಾನು ಮ್ಯಾಗ್ಝಿನಲ್ಲೆಲ್ಲ ಲೇಖನ ಕತೆ ಎಲ್ಲ ನಂದು ಕಂಟಿನ್ಯೂ ಆಗಿ ಬರ್ತಾ ಇತ್ತು. ಮತ್ತು ನನಗೆ ಇದರಲ್ಲಿ ಕೂಡ ನಿಮ್ಮ ಶಾಲೆಯ ಸಮಿತಿಯಲ್ಲೆಲ್ಲ ಸಾಹಿತ್ಯಕ್ಕೆ ಅದಕ್ಕೆಲ್ಲ ಇದು ಮಾಡಿದ್ರು, ಭಾಗವಹಿಸ್ಲಿಕ್ಕೆಲ್ಲ ಅವಕಾಶ ಕೊಟ್ಟಿದ್ರು ಅವರೆಲ್ಲ. ಕಾಲೇಜಲ್ಲೆಲ್ಲ ಹೇಗಿತ್ತು? ಕಾಲೇಜ್ನಲ್ಲಿ ಮಾಮೂಲಿ ನಾನು ಜರ್ನಲಿಸಮ್ ಮಾಡಿದೆ, ಮತ್ತೆ ಮೈಸೂರಿನಲ್ಲಿ ಜರ್ನಲಿಸಮ್ ಮಾಡಿದೆ. ಅದು ಸ್ವಲ್ಪ ನನಗೆ ಅಗತ್ಯಕ್ಕೆ ಬಂತದು. ಹಾಗೆ ಮತ್ತು ನಾನು ದುಬೈಗೆ ಬಂದು ಬಿಟ್ಟೆ. MA ಮಾಡಲಿಕ್ಕೆ ಇದು ಮಾಡಿದೆ, ಸೆಕೆಂಡ್ ಇಯರ್ ತನಕ ಮಾಡಿದ್ದೆ. ಮತ್ತು ನಾನು ಅನ್ಸ್ಕೊಂಡಿದ್ದೆ ಒಂದು ಸಬ್ಜೆಕ್ಟ್ ನಂದು ಹೋಯ್ತು ಅದರಲ್ಲಿ. ಮತ್ತು ನಾನು ದುಬೈಗೆ ಬಂದೆ ಮತ್ತು ಅದನ್ನು ಮುಗಿಸುವ ಅಂತ ಅನ್ಸ್ಕೊಂಡೆ. ಮತ್ತು ಇಲ್ಲಿವರೆಗೆ ಕೂಡ ಆಗಲಿಲ್ಲ, ಹಾಗೆ ಬಿಟ್ಟುಬಿಟ್ಟೆ ನಾನು. ನೀವು ಯಾವಾಗ ನಿಮ್ಮ ದುಬೈ ಎಂಟ್ರಿ? ದುಬೈ 1995 ಬಂದೆ ನಾನು. ಹೌದು, 1990. ನೀವು 95. ಬಹುಶಃ ನೀವು ದುಬೈ ಬಂದ ತಕ್ಷಣ ಇಲ್ಲಿ ಒಂದು ನಿಮ್ಮ ಲೇಖನ ಏನೋ ಬರೆದಿದ್ದೀರಂದು ಕೇಳ್ಬಿಟ್ಟೆ. ಏನದು ಮೊದಲನೇದಾಗಿ? ಅಂದರೆ ನಾನು ಉದಯವಾಣಿಯಲ್ಲಿ ಒಂದು ಚಿತ್ರಾವಳಿ ಅಂತ ಒಂದು ಬರ್ತಾ ಇತ್ತು, ಅದನ್ನು ಫೋಟೋ, ಅದನ್ನು ಸ್ವಲ್ಪ ಲೇಖನ ಬರ್ತಾ ಇತ್ತು. ಅದು ನಾನು ಕಂಟಿನ್ಯೂ ಬರಿತಾ ಇದ್ದೆ. ನಾನು ಅನ್ಸ್ಕೊಂಡೆ ಇಲ್ಲಿ ಕೂಡ ಬರೆಯುವ ಅಂತ. ಇಲ್ಲಿ ಹೊಸ ಹೊಸ ವಿಷಯ ಇತ್ತು ಬರೀಲಿಕ್ಕೆ. ಹಾಗೆಯೇ ನಾನು ಬರಿತಾ ಹೋದೆ. ಅಂದರೆ ಒಂದು ಎಕ್ಸಾಂಪಲ್, ಒಂದು ಗೋಲ್ಡ್ ನೀವು ಸುಕ್ಕಿಗೆ ಹೋಗೋದಾದರೆ ಅಲ್ಲಿ ತುಂಬ ಸಮಯ ತಗೊಳ್ತದೆ ಗೋಲ್ಡ್ ತಗೊಳ್ಳಿಕ್ಕೆ, ಅದೆಲ್ಲ ಟ್ರಾಫಿಕ್ನಲ್ಲಿ. ಹಾಗೆ ಒಂದು ಗೋಲ್ಡಿನ ಬಾಕ್ಸ್ ಇಡ್ತಾರೆ, ನಮ್ಮ ವೆಂಡಿಂಗ್ ಮಿಷನ್ ಹೇಳ್ತೇವೆ ನೋಡಿ, ಆ ರೀತಿ. ಅದರಲ್ಲಿ ನೀವು ಕಾಯಿನ್ ಹಾಕಿದರೆ ಸಾಕು, ಅದು ಹಣ ಹಾಕಿದರೆ ಸಾಕು, ಅಥವಾ ಕ್ರೆಡಿಟ್ ಕಾರ್ಡ್ ಹಾಕಿದರೆ ಆ ಗೋಲ್ಡ್ ನಿಮ್ಗೆ ಯಾವುದು ಆಯ್ಕೆಯ ಗೋಲ್ಡ್ ನಿಮಗೆ ಕೈಗೆ ಬರ್ತದೆ ಅಂಥದ್ದು ಮಷಿನ್. ಮತ್ತು ಈ ಪತ್ರಿಕೆ ನೋಡಿ, ಪತ್ರಿಕೆಯಲ್ಲಿ ನಮ್ಮ ಉದಯವಾಣಿ ಬೇಕಿದ್ರೂ ಕೂಡ ಒಂದು ಟ್ರೇಡ್ ಸೆಂಟರ್ ಪಕ್ಕದಲ್ಲಿ ಒಂದು ಇದಿತ್ತು, ಮಷಿನ್ ಇತ್ತು. ಅದರೊಳಗೆ ನೀವು ಯಾವುದೇ ಒಂದು ಆಯ್ಕೆ ಮಾಡಿ ಹಾಕಿ, ಪ್ರಜಾವಾಣಿ ಬೇಕು, ಉದಯವಾಣಿ ಬೇಕು, ಯಾವುದು ಕೂಡಲೇ ಪ್ರಿಂಟ್ ಆಗಿ ಅದು ಬರ್ತಾಯಿತ್ತು. ಅಂಥದ್ದೆಲ್ಲ ನಾನು ತೋರಿಸಿದೆ ಜನರಿಗೆ. ಅದು ತುಂಬ ಕುತೂಹಲಕರವಾಗಿತ್ತು. ಅದು ಮೋರ್ ದೆನ್ ಒಂದು 50 ಇದು ಬಂತು, ನಂದು ಚಿತ್ರಾವಳಿ ಪ್ರಕಟವಾಯಿತು. ಹಾಗೆ ನಂತರ ನನಗೆ ಮತ್ತೆ ಬರೀಲಿಕ್ಕೆ ಅಂತ ಅವರು ಅವಕಾಶ ಕೊಟ್ಟರು. ನೀವು ಈ ವಿಷಯ ಬರೀರಿ, ಆ ವಿಷಯ ಬರೀರಿ ಅಂತ ತರಂಗದವರು, ಉದಯವಾಣಿಯವರು ಮತ್ತು ಸುಧದವರೆಲ್ಲ ಆಯ್ಕೆ ಇದು ಮಾಡಿಕೊಟ್ರು. ನೀವು ದುಬೈ ಬಗ್ಗೆ ವಿಷಯ ಬರೀರಿ, ಇಲ್ಲಿಯ ಜನರಿಗೆ ತುಂಬ ಕುತೂಹಲ ಉಂಟಂತ. ಹಾಗೆ ನಾನು ಬರೀತಾ ಹೋದೆ, ಅದು ಬೆಳೀತಾ ಹೋಯಿತು. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದೀರಿ ಇವತ್ತಿಗೂ ಕೂಡ.
ನೀವು ಮೊದಲನೇದಾಗಿ ಇಲ್ಲಿ ಬರೆದ್ರಲ್ಲ ನೀವು ದುಬೈಯ ಒಂದು ವಿಚಾರವನ್ನು ಲೇಖನ, ಆಗ ದುಬೈಯಲ್ಲಿರುವಂಥ ಕನ್ನಡಿಗರ ಪ್ರತಿಕ್ರಿಯೆ ಹೇಗೆ? ನಾನು ಈ ನಮ್ಮಲ್ಲಿ ಕನ್ನಡ ಸಂಘ ಎಲ್ಲ ಇತ್ತು. ಆವಾಗ ಈ ಅಂಬರೀಷ್ ಬಂದಿದ್ದರು, ಶಿಲ್ಪಾ ಶೆಟ್ಟಿ ಅವರು ಬಂದಿದ್ದರು. ಅಂಥವರೆಲ್ಲ ಬರುವಾಗ ನಮ್ಮ ನಮ್ಮ ನಂತೂರಿದ್ರು, ಮತ್ತು ನಮ್ಮ ಅಬುದಾಬಿ ಕನ್ನಡ ಸಂಘದ ಸರ್ವೋತ್ತಮಣ್ಣ ಇದ್ದರು. ಅವರೆಲ್ಲ ಹೇಳಿದರು ಇದನ್ನೆಲ್ಲ ಪತ್ರಿಕೆಯಲ್ಲಿ ಹಾಕಿ ಅಂತ, ಪ್ರಕಟಣೆ ಮಾಡಿ ಕಳಿಸಿ ಅಂತ. ನಾನು ಕಳಿಸಿಕೊಟ್ಟೆ. ಹಾಗೆ ಅದು ಪ್ರಕಟಣೆ ಆಯಿತು, ವರದಿಯಾಗಿ ಬಂತು. ಅದರಲ್ಲಿ ಒಂದು ಗಲ್ಫ್ ಸಂಚಯನ ಅಂತ ಒಂದು ಪ್ರತಿ ಬುಧವಾರ ಕೂಡ ಒಂದು ಕಾಲಮ್ ಬರ್ತಾಯಿತ್ತು. ಅದು ಕೂಡ ನನ್ನ ಬರವಣಿಗೆ ಕೂಡ ಪ್ರೋತ್ಸಾಹ ಕೊಟ್ಟಿತ್ತು. ನಂತೂರ್ ಅಂದ್ರೆ ಯಾರು? ಉಮೇಶ್ ನಂತೂರ್. ಉಮೇಶ್ ನಂತೂರ್, ಹೌದು. ಬಹುಶಃ ಈ ವ್ಯಕ್ತಿಯ ಹೆಸರನ್ನ ನಾನು ಕಳೆದ 2-3 ಇಂಟರ್ವ್ಯೂ ತೆಗೆದಿದ್ದೆ. ಇಲ್ಲಿ ಇಎಯಲ್ಲಿ ಸಾಕಷ್ಟು ಸಾಧಕರ ಒಂದು ತುಳುವಲ್ಲಿ ಕನ್ನಡದಲ್ಲೂ ಮಾಡಿದೆ. ಎಲ್ಲರಲ್ಲೂ ಇವರ ಹೆಸರು ಬರ್ತಾನೆ ಇದೆ, ಉಮೇಶ್ ನಂತೂರ್. ತುಂಬ ಒಳ್ಳೆ ಜನ, ಒಳ್ಳೆ ಸರಳ ವ್ಯಕ್ತಿ. ಹಾಗೆ ಕನ್ನಡಕ್ಕಾಗಿ ಮತ್ತು ತುಳುವಿಗಾಗಿ ದುಡ್ದವರು ಇವರು. ನಮ್ಮ ಗಣೇಶ್ ರೈ, ಪ್ರಕಾಶ್ ರೈ ಮತ್ತು ತುಂಬ ಮಂದಿ ಇದ್ದಾರೆ. ನಮ್ಮ ಸರ್ವೋತ್ತಮಣ್ಣ, ನಮ್ಮ ಮನೋಹರ್ ತೋನ್ಸೆ, ಇವರೆಲ್ಲ ಕನ್ನಡಕ್ಕೆ ತುಂಬ ಸಾಕಷ್ಟು ದುಡ್ದವರವರೆಲ್ಲ. ಸರ್, ಮತ್ತೊಂದು ತಮ್ಮ ಸಾಕಷ್ಟು ಲೇಖನಗಳನ್ನು ಬರೆದಿದ್ದೀರಾ. ಅದರಲ್ಲಿ ನನಗೆ ಒಂದು ಕುತೂಹಲ ಮೂಡಿಸಿದ್ದು, ಈ ಹಕ್ಕಿಗೆ ಸಹಾಯ ಮಾಡುವಿರಾ. ಬಹುಶಃ ಈ ಶೀರ್ಷಿಕೆಯಲ್ಲಿ ಈ ಕಥೆಯೊಳಗಡೆ ಏನೋ ಒಂದು ನೈಜತೆ ಇದೆ. ಈ ಕಥೆಯಲ್ಲಿ ಬರುವಂಥ ಆ ಹಕ್ಕಿ ಯಾರು ಹೇಳಬಲ್ಲಿರಾ? ಅದು ನಾನು ಊರಿಗೆ ಹೋಗಿದ್ದೆ. ಊರಿಗೆ ಹೋಗುವಾಗ ಅಲ್ಲಿ ಒಂದು ಘಟನೆ ನಡೆಯಿತು. ಅಂದರೆ ಒಂದು ಕಾರ್ಕಳದ ಒಂದು ಹುಡುಗಿ, ಅವಳಿಗೆ ಬಾಯಿ ಬರೋದಿಲ್ಲ, ಮತ್ತು ತುಂಬ ಬಡವರವರು. ಅವರ ತಂದೆ ಹಾರ್ಟ್ ಪೇಷಂಟ್. ಅವರಲ್ಲಿ ಸ್ವಲ್ಪ ಚಿನ್ನ ಇತ್ತು ಮದುವೆ ಮಾಡಲಿಕ್ಕೆ. ಅಂದರೆ ಬಾಯಿ ಬರೋದಿಲ್ಲ ಅಲ್ಲ, ಸ್ವಲ್ಪ ಚಿನ್ನ ನೋಡಿ ಯಾರಾದರೂ ಮದುವೆ ಮಾಡ್ಯಾರ ಅಂತ ಒಂದು ಕುಂದಾಪುರದ ಹುಡುಗ ಅವರ ಮನೆಗೆ ಬರ್ತಾನೆ. ಬಂದು ಹೇಳ್ತಾನೆ, ನಾನು ಮದುವೆ ಆಗ್ತೇನೆ, ನಾನು ಸ್ವಲ್ಪ ಆದರ್ಶವಾದಿ ಹಾಗೆ ಅಂತ. ಇವರು ಕೂಡ ನಂಬಿ ಬಿಡ್ತಾರೆ. ನಂಬಿ ಮದುವೆ ಮಾಡಿ ಕೊಡ್ತಾರೆ. ಆದರೆ ಸಾಲ ಎಲ್ಲ ಇರ್ತದೆ ಅವರಿಗೆ, ಚಿನ್ನಕ್ಕೆ ಮಾಡಿದ ಸಾಲ ಅದೆಲ್ಲ ಇರ್ತದೆ. ಹಾಗೆ ಅವನು ಹನಿಮೂನಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಕರ್ಕೊಂಡು ಹೋಗ್ತಾನೆ ಅವನನ್ನು. ಅವಳಿಗೆ ಕರ್ಕೊಂಡು ಹೋಗಿ ಒಂದು ರೂಮ್ನಲ್ಲಿ ಕೂತ್ಕಳಿಸ್ತಾನೆ. ಕೂತ್ಕಳಿಸಿ ಅವಳ ಕೈ ಇದ್ದ ಬಂಗಾರ ಎಲ್ಲ ದೋಚ್ತಾನೆ. ದೋಚಿ ಎಷ್ಟಂದರೆ ಅವಳ ಕೈಯಲ್ಲಿ ಒಂದು ಉಂಗುರ ಇರ್ತದೆ, ಅದು ಉಂಗುರ ಬರುವುದಿಲ್ಲ. ಅದನ್ನು ಎಳೆದ ಕೂಡಲೇ ಅವಳ ಚರ್ಮ ಕೂಡ ಕಿತ್ತು ಬರ್ತದೆ. ಆ ರೀತಿಯ ಒಂದು ಕ್ರೂರ ವ್ಯಕ್ತಿ ಅವನು. ಹೌದು. ನಂತರ ಲಾಕ್ ಹಾಕಿ ಓಡಿ ಹೋಗ್ತಾನೆ. ಅಂದರೆ ಅವನ ಸ್ಥಿತಿ ಅಂದರೆ ಅವನೊಂದು ಮೀನಿನ ವ್ಯಾಪಾರ ಮಾಡಿದ್ದ. ಅದರಲ್ಲಿ ಕಂಪ್ಲೀಟ್ ಲಾಸ್ ಆದವನು. ಲಾಸ್ ಆದ ನಂತರ ಬ್ಯಾಂಕಿನಿಂದ ಅವನಿಗೆ ಮನೆಯೆಲ್ಲ ಇದು ಬಂತು, ಜಪ್ತಿಗೆ ಬಂತು. ಮನೆಯವರೆಲ್ಲ ಒಂದು ಐಡಿಯಾ ಮಾಡಿದರು, ಈ ಒಂದು ಇವನಿಗೆ ಮದುವೆ ಮಾಡಿದರೆ ಆ ಹಣ ಎಲ್ಲ ತೊಗೊಂಡು ಅವನಿಗೆ ಬ್ಯಾಂಕಿಗೆ ಕಟ್ಟಿ ನಮ್ಮ ಮನೆ ಉಳಿಸ್ಕೊಳ್ಬೋದು ಅಂತ. ಆ ರೀತಿ ಒಂದು ಪ್ಲ್ಯಾನ್ ಮಾಡಿದ್ದು. ಮತ್ತು ಈ ಹುಡುಗಿ 2 ದಿವಸ ಅಲ್ಲೇ ಇದ್ಲು. ಮತ್ತು ನಮ್ಮ ಹೋಟ್ಲ್ನವರು ಅವಳನ್ನು ಇದು ಬಾಗಿಲು ತೆರೆದು ಇದೆಲ್ಲ ಮಾಡಿ ಅವಳ ಅಡ್ರೆಸ್ ಎಲ್ಲ ಕೇಳಿ ಕಾರ್ಕಳಕ್ಕೆ ಬಿಟ್ಟು ಬಂದರು. ಕಾರಣ ಇದೆಲ್ಲ ಕೇಳಿ ಅವಳ ತಂದೆಗೆ ಒಂದು ಸರ್ತಿ ಆಘಾತ ಆಯಿತು. ಅವ್ರು ತೀರ್ಕೊಂಡ್ರು. ಮದುವೆಯಾಗಿ ಕೆಲವು ದಿವಸ 10 ದಿವಸದಲ್ಲಿ ಅವರು ತೀರ್ಕೊಂಡ್ರು. ಹಾಗೇಳಿ ಪುನಃ ಸಾಲ ಉಂಟು, ಚಿನ್ನದ ಅಂಗಡಿಯಲ್ಲೆಲ್ಲ ಮಾಡಿದ್ದು. ಈ ವಿಷಯವನ್ನು ನಮ್ಮ KM ಖಲೀಲ ಅಂತ ಒಬ್ಬರು ಇದ್ದಾರೆ ಕಾರ್ಕಳದಲ್ಲಿ, ನನ್ನ ಚಿಕ್ಕಪ್ಪನ ಮಗ. ಅವರೆಲ್ಲ ಹೇಳಿದರು, ತುಂಬ ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ ಅವರು, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ನೀನೊಂದು. ಆಗ ನಾನು ಅನುಪಮದಲ್ಲಿ ಒಂದು ಕಾಲಮ್ ಬರಿತಾ ಇದ್ದೆ, ದೂರದ ದುಬಾಯಿಂದ ಅಂತ. ಅದರಲ್ಲಿ ಏನು ಬರೆದ್ರೆ ಸ್ವಲ್ಪ ಸಹಾಯ ಆಗ್ಬೋದು ಅಂತ. ನಾನು ತೊಂದರೆ ಇಲ್ಲ, ನೀವು ಅವಳ ಫೋಟೋ ಎಲ್ಲ ಕೊಡಿ, ನಾನು ಇದು ಮಾಡ್ತೇನೆ ಅಂತ ಹೇಳಿದೆ. ಬರೆದು ಜನರ ಹತ್ರ ಇದು ಮಾಡಿದ್ದೆ, ಸಹಾಯಕ್ಕೆ ಯಾಚನೆ ಮಾಡಿದ್ದೆ, ಈ ಮುಖಕ್ಕೆ ಸಹಾಯ ಮಾಡ್ತೀರಾ ಅಂತ. ಅದು ಒಳ್ಳೆ ಸ್ಪಂದನೆ ಕೊಟ್ಟಿತ್ತು. ಮಾತ್ರ ಸ್ಪಂದನೆ ಅಂದರೆ ಜನ ತುಂಬ ಹಣ ಕೊಟ್ಟರು. ಒಂದು ತಿಂಗಳಲ್ಲಿ ಒಂದು 3 ಲಕ್ಷ ರೂಪಾಯಿ ಸಂಗ್ರಹ ಆಯಿತು. ಒಬ್ಬರು ಮಂಗಳೂರಿನ ಒಬ್ಬರು ಮೀನಿನ ವ್ಯಾಪಾರ ಇದ್ದಾರೆ, ಅವರು 35,000 ರೂಪಾಯಿ ಕೊಟ್ಟಿದ್ದಾರೆ ಒಮ್ಮೆಲೆ ತೆಗೆದು. ಹೌದು, ಅದೊಂದು ರೀತಿಯ ನನಗೆ ಕೂಡ ಒಂದು ಖುಷಿ ಆಯಿತು. ನಾನು ಬರವಣಿಗೆಯ ಸ್ವಲ್ಪ ಶಕ್ತಿ ಇದೆ ಅಂತೆ, ಮತ್ತು ಅದಕ್ಕೆ ಸ್ಪಂದನೆ ಕೊಡ್ತಾರೆ ಜನ ಅಂತ ಗೊತ್ತಾಯ್ತು ನನಗೆ. ಆ ಹುಡುಗಿಗೆ ಸಹಾಯ ಆಯಿತು, ಮತ್ತು ಅವರೆಲ್ಲ ಬ್ಯಾಂಕಿನ ಇದು ಚಿನ್ನಕ್ಕೆ ಮಾಡಿದ ಸಾಲ ಎಲ್ಲದೆಲ್ಲ ತೀರಿಸಿದರು. ಹಾಗೆ ಹೇಳಿ ಬರವಣಿಗೆಯಿಂದ ಅದೊಂದು ಅವರಿಗೆ ಉಪಕಾರ ಆಯ್ತು ಅಂತ ನನ್ನ ಒಂದು ಭಾವನೆ. ಇಲ್ಲ, ಇದು ಬಹಳ ಒಳ್ಳೆ ಕೆಲಸ. ನಿಮ್ಮ ಒಂದು ಬರವಣಿಗೆ, ನೀವೊಂದು ಸಾಹಿತ್ಯ ಅದಕ್ಕೆ ಸಾರ್ಥಕ ಆಯ್ತಂತ ಹೇಳ್ಬೋದು ನಾನು.
ಸರ್, ತಾವು ಸಾಹಿತ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀರಾ. ಅದರಲ್ಲಿ ದುಬೈಯ ನೆನಪುಗಳು, ರಗಳೆ ರಾಗಿಣಿ, ಖರ್ಜೂರ ಮರದಲ್ಲಿ ಕೋಗಿಲೆ. ಇದರಲ್ಲಿ ನಾವು ಈ ಮರುಭೂಮಿಯಲ್ಲಿ ಪಕ್ಷಿಗಳ ಕೂಗು ಕೇಳೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ನೀವು ಖರ್ಜೂರ ಮರದಲ್ಲಿ ಕೋಗಿಲೆ ಅಂತ ಬರೆದಿದ್ದೀರಾ. ಸೊ ಏನಿದು, ಇದರ ಒಳ ಅರ್ಥ ಏನು ಹೇಳಿ. ಓಕೆ, ನಾನು ದುಬೈಗೆ ಬಂದು 10 ವರ್ಷದ ನಂತರ ಒಂದು ಕೃತಿ ಬಿಡುಗಡೆ ಮಾಡಿದೆ. ಅದನ್ನು ದುಬೈ ನೆನಪುಗಳಂತ, ಅದು ನಮ್ಮ ಇಂಡಿಯನ್ ಕಾನ್ಸುಲೇಟ್ನಲ್ಲಿ ನಮ್ಮ ಸಭಾಪತಿ ಇದ್ದಾರೆ ನೋಡಿ, ಹಿಂದಿನ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಬಿಡುಗಡೆ ಮಾಡಿದರು. ಅದರ ನಂತರ ರಗಳೆ ರಾಗಿಣಿ ಹಾಸ್ಯ ಬರಹಗಳ ಸಂಕಲನ, ನಂತರ ಈಶಾದಿರ ಚುಟುಕು ಅಂತ, ಅದು ಚುಟುಕುಗಳ ಸಂಗ್ರಹ. ಅದಕ್ಕೆ ನೆಕ್ಸ್ಟ್ ಇರುವಂಥದ್ದು ನಮ್ಮ ಖರ್ಜೂರ ಮರ ಕೋಗಿಲೆ, ಅದು ನಮ್ಮ ಅನುಪಮದಲ್ಲಿ ಬಂದ ಲೇಖನಗಳ ಸಂಗ್ರಹ. ಅದು ಈ ಲೇಖನಗಳನ್ನು ನಮ್ಮ ಕಾಂತವರದಲ್ಲಿ ಒಂದು ಕ್ರಾಂತಿ ಮಾಡಿದ ಕವಿ ಇದ್ದಾರೆ, ನಮ್ಮ ನಾಮೊಗಸಾಲೆ ಅಂತ, ಡಾಕ್ಟರ್ ನಾಗಮೊಗಸಾಲೆ. ಅವರು ಓದ್ತಾ ಇದ್ರು, ಓದಿ ನನಗೆ ಮೆಚ್ಚುಗೆ ಹೇಳ್ತಾ ಇದ್ರು. ನಾನು ಊರಿಗೆ ಬಂದಾಗ ಅವ್ರು ಹೇಳಿದರು, ಇದರಲ್ಲಿ ಒಂದು ಪುಸ್ತಕ ಮಾಡುವ ಅಂತ. ನಾನು ಹೇಳಿದೆ, ಆಯಿತು ಸರ್, ಮಾಡಿಕೊಡುವ ಅಂತ ನಾನು ಒಪ್ಪಿಗೆ ಕೊಟ್ಟೆ ಅವರಿಗೆ. ಅವರ ಸಂಸ್ಥೆಯಿಂದಲೇ ಅವರೊಂದು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಆ ಹೆಸರು ಕೂಡ ಅವರೇ ಕೊಟ್ಟದ್ದು. ಅಂದರೆ ಮರುಭೂಮಿಯಲ್ಲಿ ಕೋಗಿಲೆಗಳು ಇರುವುದಿಲ್ಲ. ಹೌದು, ಅಂದರೆ ಅವರು ಮರುಭೂಮಿಯಲ್ಲಿ ಒಂದು ಕನ್ನಡದ ಒಬ್ಬ ಹುಡುಗ ಹೋಗಿ ಕನ್ನಡದ ಬಗ್ಗೆ ಮಾತಾಡ್ತಾನೆ, ಆ ಹೆಸರು ಅದಕ್ಕೆ ಸಾರ್ಥಕ ಆಗಿರಲಿ ಅಂತ ಅವರು ಹೇಳಿದ್ದು. ಹಾಗೆ ಖರ್ಜೂರ ಮರದಲ್ಲಿ ಕೋಗಿಲೆ. ಹೌದು, ಅವರ ಮುನ್ನುಡಿಯಲ್ಲಿ ಕೂಡ ಬರೆದಿದ್ದಾರೆ ಅವರು ಆ ಬಗ್ಗೆ ವಿಸ್ತಾರವಾಗಿ. ಸರ್, ತಾವು ದುಬೈ, ಅಬುದಾಬಿ, ಶಾರ್ಜಾದಲ್ಲಿ ನಡೆಯುವಂಥ ತುಳು ಮತ್ತು ಕನ್ನಡದ ಸಾಕಷ್ಟು ಸಮ್ಮೇಳನಗಳಲ್ಲಿ ಚುಟುಕುಗಳನ್ನು ಮಂಡನೆ ಮಾಡಿದವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಚುಟುಕಾಗಿ ಒಳ್ಳೆಯ ಒಂದು ಕವನವನ್ನು ಮಂಡನೆ ಮಾಡಿ ಸರ್. ನಾನು ಕವನ ಹೆಚ್ಚಾಗಿ ಹೇಳಲಿಲ್ಲ ಅಲ್ಲಿ, ಅಂದರೆ ಅಲ್ಲಿ ಜನಸಾಮಾನ್ಯರು ಬರೋದು, ಅವರಿಗೆ ಆ ಗಂಭೀರ ಕವನಗಳೆಲ್ಲ ಅರ್ಥ ಆಗೋದಿಲ್ಲ. ನಮ್ಮಲ್ಲಿ ದುಬೈಯಲ್ಲಿ ಮತ್ತು ಶಾರ್ಜಾ, ಅಬುದಾಬಿಯಲ್ಲಿ ಗೊತ್ತಲ್ಲ, ಅವ್ರಿಗೆ ಚುಟುಕು ಹೇಳಿದರೆ ಕೂಡಲೇ ಅರ್ಥ ಆಗ್ತದೆ, ಅದನ್ನು ಅವ್ರ ಮೆಚ್ಚುಗೆ ಹೇಳ್ತಾರೆ. ಅದಕ್ಕಾಗಿ ನಾನು ಅಲ್ಲಿ ವೇದಿಕೆಯಲ್ಲಿ ಚುಟುಕುಗಳೇ ಹೇಳೋದು ಹೆಚ್ಚು. ಅದರಲ್ಲಿ ಒಂದು 2-3 ಚುಟುಕು ನನ್ನ ಹತ್ರ ಇದೆ, ನಾನು ಹೇಳ್ತೇನೆ ನೋಡಿ. ಅತ್ತೆಯ ಸಂಕಟ. ಅಬ್ಬಬ್ಬ ಅಳಿಯಂದರ ಗೊರಕೆ, ಅಬ್ಬಬ್ಬ ಅಳಿಯಂದರ ಗೊರಕೆ, ಹೊತ್ತುಕೊಂಡರೂ ಹೋಗಲಿಲ್ಲ ಹರಕೆ. ಲಗ್ನ ಮಾಡಿಸಿ ನಾನು ಸಿಕ್ಕಿಬಿದ್ದೆ, ಲಗ್ನ ಮಾಡಿಸಿ ನಾನು ಸಿಕ್ಕಿಬಿದ್ದೆ, ಪಾಪ ಮಗಳಿಗಿಲ್ಲ ರಾತ್ರಿ ಇಡೀ ನಿದ್ದೆ. ಇನ್ನೊಂದು ಕಪ್ಪೆಗಳ ಮದುವೆ. ಮಳೆಗೂ ಕಪ್ಪೆಗಳಿಗೂ ಎಲ್ಲಿಯ ಬಂದ, ಮಳೆಗೂ ಕಪ್ಪೆಗಳಿಗೂ ಎಲ್ಲಿಯ ಬಂದ, ಮೂಢ ಜನ ಕಲ್ಪಿಸಿದರು ಸಂಬಂಧ. ಸುರಿಯಿತು ಮಳೆ ಲಗ್ನವ ಮೆಚ್ಚಿ, ಸುರಿಯಿತು ಮಳೆ ಲಗ್ನವ ಮೆಚ್ಚಿ, ರಭಸಕ್ಕೆ ಹೋದವು ಕಪ್ಪೆಗಳು ಕೊಚ್ಚಿ. ಇನ್ನೊಂದು ದುಬೈ ಬದುಕು ಹೇಗಿರ್ತದಂತ. ಸಮಯವಿಲ್ಲ ಕಾರಿನಲ್ಲಿ ಬ್ರೆಡ್ಡು ಜಾಮು, ಸಮಯವಿಲ್ಲ ಕಾರಿನಲ್ಲಿ ಬ್ರೆಡ್ಡು ಜಾಮು, ರಸ್ತೆಗೆ ಇಳಿದರೆ ಟ್ರಾಫಿಕ್ ಜಾಮು. ನುಂಗಿಬಿಡುತ್ತವೆ ಬಾಡಿಗೆಯ ಅರ್ಧ ಪಗಾರ, ನುಂಗಿಬಿಡುತ್ತವೆ ಬಾಡಿಗೆಯ ಅರ್ಧ ಪಗಾರು, ಈ ಚಿಂತೆಗೆ ಉಚಿತ BP ಶುಗರು. ಇನ್ನು ಈ ನಮ್ಮ ಮಕ್ಕಳ, ಇಲ್ಲಿಯ ಮಕ್ಕಳು ಹೇಗಿದ್ದಾರೆ ಅಂತ, ಇಲ್ಲಿಯ ಅಂದರೆ ಕಾಲ ಅಂತ ಅದರ ಶಿರಾಮ ಕೊಟ್ಟಿದ್ದೇನೆ. ಗಂಜಿ ಚಟ್ನಿ ಉಪ್ಪಿನಕಾಯಿ, ಗಂಜಿ ಚಟ್ನಿ ಉಪ್ಪಿನಕಾಯಿ, ಬುತ್ತಿ ಕಟ್ಟಿ ಕೊಡುತ್ತಿದ್ದಳು ತಾಯಿ. ಈಗ ನಾವು ತಿಂದರೂ ಮಕ್ಕಳ ಅಪಸ್ವರ, ಈಗ ನಾವು ತಿಂದರೂ ಮಕ್ಕಳ ಅಪಸ್ವರ, ಯಾರಿಗಮ್ಮ ಇವತ್ತು ತಲೆನೋವು ಜ್ವರ. ಈ ಮಕ್ಕಳು ಕೇಳುವಂಥ ಕ್ವಶನ್. ಮಕ್ಕಳು, ಹೌದೌದು, ಇವತ್ತಿನ ನೈಜತೆಯನ್ನು ಭಾಳ ಚೆನ್ನಾಗಿ ಹೇಳಿದ್ದೀರ. ಇನ್ನೊಂದು ಕೊನೆಯದಾಗಿ ಒಂದು ಚುಟುಕು. ಅವಳ ಹೆಂಡತಿ, ನನ್ನ ಹೆಂಡತಿ ಅಲ್ಲ, ಅವಳ ಹೆಂಡತಿ. ತೆರೆದರೆ ಬಾಯಿ ಮಿಂಚು ಗುಡುಗು, ತೆರೆದರೆ ಬಾಯಿ ಮಿಂಚು ಗುಡುಗು, ನಡೆದರೆ ದೇಹ ಚಲಿಸುವ ಹಡಗು, ನಡೆದರೆ ದೇಹ ಚಲಿಸುವ ಹಡಗು. ಲಗ್ನ ಅನ್ನೋದು ಆತನ ಪಾಲಿಗೆ ಅವಘಡ, ಲಗ್ನ ಅನ್ನೋದು ಆತನ ಪಾಲಿಗೆ ಅವಘಡ, ಹೆಂಡತಿ ಅಂದರೆ ಸಾಕು ನಡುಗುತ್ತಾನೆ ಗಡಗಡ. ಇಂಥ ಚುಟುಕೆಲ್ಲ ಕೆಲವೊಮ್ಮೆ ಕ್ಲಿಕ್ ಆಗ್ತದೆ. ಹೌದು, ಬಹುಶಃ ಇದರ ಒಳ ಅರ್ಥ ಭಾಳ ಚೆನ್ನಾಗಿದೆ. ಸರ್, ತಾವು ಇವಾಗ ಒಂದು ಚುಟುಕು ಹೇಳಿದ್ರಿ, ಭಾಳ ಚೆನ್ನಾಗಿತ್ತು. ಈ ಚುಟುಕು ಕೇಳಿದಾಗ ನನಗೊಂದು ನೆನಪಾಯಿತು, ಡಾಕ್ಟರ್ BR ಶೆಟ್ಟಿ ಅವರ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ನೀವೊಂದು ಕಾವ್ಯವಚನ ಮಾಡಿದ್ರಿ. ಈ ಕಾವ್ಯವಚನ ಕೇಳಿದಂಥ BR ಶೆಟ್ಟಿ ಅವರು ಕೂಡ ಹಾಗೂ ಅಲ್ಲಿ ಸೇರಿದಂಥ ಆಡಿಯನ್ಸ್ ಒಂದು ಕ್ಷಣಕ್ಕೆ ಭಾವುಕರಾಗಿಬಿಟ್ರು. ಸೊ ಏನಿದು ಘಟನೆ, ಸ್ವಲ್ಪ ವಿವರಿಸಿ ಹೇಳಿ.
ಅದು ನಮ್ಮ ಮಾನ್ಯ ಬಿ ಆರ್ ಶೆಟ್ಟಿಯವರಿಗೆ 75ನೇ ವರ್ಷ ಆಗಿತ್ತು. ಈ ಅಬುದಾಬಿ ಕನ್ನಡ ಸಂಘದವರನ್ನು ಯೋಚಿಸಿದ್ರು, ಇವರಿಗೊಂದು ಅದ್ದೂರಿಯ ಒಂದು ಕಾರ್ಯಕ್ರಮ ನಾವು ಇಟ್ಕೊಳ್ಳುವ ಅಂತ. ಅಂದರೆ ಅವರು ಮಹಾ ಪೋಷಕರು ಅವರದು. ಹಾಗೆ ಹೇಳಿ ಒಂದು ಸಭೆ ಇಟ್ಕೊಂಡ್ರು. ಆ ಸಭೆಗೆ ಅವರ ಮನೆ ಮಂದಿ, ಅವರ ಕುಟುಂಬ, ಅವರ ಮರಿಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಆ ದಿವಸ. ಹಾಗೆ ತುಂಬ ಮಂದಿ ಅಭಿಮಾನಿಗಳು ಬಂದಿದ್ದರು ಅಲ್ಲಿಗೆ. ಬಿ ಆರ್ ಶೆಟ್ಟರ್ ಅಭಿಮಾನಿಗಳು ಗೊತ್ತಲ್ಲ, ಮೋರ್ ದೆನ್ ಒಂದು 35,000 ಜನರಿಗೆ ಅವರು ಉದ್ಯೋಗ ದೊರಕಿಸಿಕೊಟ್ಟವರು ಅವರು. ಹೌದು. ಹಾಗೆ ಹೇಳಿ ಆವಾಗ ನನಗೆ ಸರತಮ್ಮಣ್ಣ ಒಂದು ಫೋನ್ ಮಾಡಿ ಹೇಳಿದರು ಕೆಲವು ದಿವಸ ಮೊದಲು, ಈ ಶೆಟ್ಟರ್ ಬಗ್ಗೆ ನೀವು ಒಂದು ಒಳ್ಳೆಯ ಕವನ ಬರೀರಿ, ನಾವು ಅದನ್ನು ಓದುವ ಅಂತ. ನಾನು ಆಯ್ತಂತ ಹೇಳಿದೆ. ಆದರೆ ನಾನು ಬರಿತಾ ಹೋಗುವಾಗ ಅದು ತುಂಬ ಉದ್ದಾಯಿತು. ಅದನ್ನು ನಾನು 2 ಪಾರ್ಟ್ ಮಾಡಿದೆ. ಒಂದು ಅವರ ಮೊದಲಿನ ಬದುಕಿನ ಬಗ್ಗೆ, ಕಷ್ಟದ ದಿನಗಳ ಬಗ್ಗೆ, ಒಂದು ಸುಖದ ದಿನಗಳ ಬಗ್ಗೆ. ಹಾಗೆ ನಾನು ಅದನ್ನು ಬರೆದು ಓದಲಿಕ್ಕೆ ಹೋದೆ. ಓದುವಾಗ ತುಂಬ ಜನ ಸೇರಿದ್ದಾರೆ. ನನಗೆ ಸ್ವಲ್ಪ ನರ್ವಸ್ನೆಸ್ ಆಯಿತು. ಅಂದರೆ ನಾನು ಎನ್ಸ್ಕೊಂಡಿದ್ದೆ, ಈ ಕವನವನ್ನು ನಮ್ಮ ಸರತಮ್ಮಣ್ಣ ಓದಿದರೆ ಚೆನ್ನಾಗಿ ಉಂಟಂತ. ಯಾಕೆಂದರೆ ಅವರ ಗಟ್ಟಿ ಸ್ವರ, ಒಂದು ಅವರು ಮೈಕಲ್ಲಿದ್ರೆ ಮಾತಾಡಿದರೆ ಕೂಡ ಒಂದು 2 ಫರ್ಲಂಗಿ ಕೇಳ್ತದೆ. ಅದನ್ನು ನಾನು ಅವರಿಗೆ ಒಪ್ಪಿಸಿಬಿಟ್ಟೆ. ಅವರು ಅದನ್ನು ಓದಿದ್ರಲ್ಲಿ ವಾಚನ ಮಾಡಿದರು. ವಾಚನ ಮಾಡುವಾಗ ದುಃಖದ ಒಂದು ಸನ್ನಿವೇಶ ಬರುವಾಗ ಮತ್ತು ಅವರ ತಾಯಿಯ ಬಗ್ಗೆ ನಾನೆಲ್ಲ ಬರೆದಿದ್ದೆ ಆ ಬಗ್ಗೆ. ಅದನ್ನು ನೋಡಿ ಓದಿದ ಕೇಳಿದ ಕೂಡಲೇ ಅವರಿಗೆ ಕಣ್ಣಲ್ಲಿ ನೀರು ಬಂತು. ಅವರು ಖರ್ಚಿಪ್ ತಗೊಂಡು ಕಣ್ಣಲ್ಲೆಲ್ಲ ಒರೆಸ್ಕೊಂಡ್ರು. ಹಾಗೆ ಎದುರುಗಡೆ ತುಂಬ ಲೇಡೀಸ್ ಜನ ಕೂತಿದ್ರು, ಮಹಿಳೆಯರು ಕೂತಿದ್ರು. ಅವರಿಗೆ ಕೂಡ ಕಣ್ಣೀರು ಬಂತು. ಮತ್ತು ಎಲ್ಲರೂ ಸ್ವಲ್ಪ ಭಾವುಕರಾಗಿ ಬಿಟ್ಟರು. ಮತ್ತು ಕವನ ವಾಚನ ಆದ ನಂತರ ಅವರು ಎದ್ದು ನಿಂತು ಹೇಳಿದರು, ನನ್ನಿಂದಾಗಿ ನೀವೆಲ್ಲ ಅರ್ತು ಬಿಟ್ರಿ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ. ಹಾಗೆ ಅವರು ಹೇಳಿದರು, ಈ ಕವನವನ್ನು ಇರ್ಷಾದ್ ಸಾಹೇಬರು ನನ್ನ ಎದೆಯ ಆಳಕ್ಕೆ ಹೋಗಿ ಬರೆದಿದ್ದಾರೆ, ಅವರಿಗೆ ಹೇಗೆ ನನ್ನ ವಿಷಯ ಎಲ್ಲ ಗೊತ್ತಾಯ್ತಂತ ತಿಳಿತಿಲ್ಲ ನನಗೆ ಅಂತ ಹೇಳಿದರು. ನನಗೆ ಕೂಡ ಮೇಲೆ ಖುಷಿಯಾಯಿತು. ಹೌದು, ಬಹುಶಃ ಈ ಒಂದು ಘಟನೆ ನೋಡಿದಂಥ ಒಂದು ವ್ಯಕ್ತಿ ಕೂಡ ನನ್ನ ಬಳಿ ಹೇಳಿದರು. ಏನಂದರೆ, ಈ ಕಾವ್ಯವಾಚನ ಆದ ಬಳಿಕ ಬಿ ಆರ್ ಶೆಟ್ಟಿ ಕೂಡ ಹೇಳಿದ್ರಂತೆ, ಬೆದ್ರದ ಸಾಯ್ಬೇರು ಬಿಲಿಪದ ಬುಡಿಯರು ಮಾರೆ ನಾನಂದೆ. ಹಾಗೆ ನೆನಪಾಯಿತು. ಬಹುಶಃ ಆ ಒಂದು ಕಾವ್ಯ ವಾಚನವನ್ನು ಇವತ್ತೊಂದು ಸ್ವಲ್ಪ ಚುಟುಕಾಗಿ ಹೇಳಿ ಸರ್. ಅದು ತುಂಬ ಉದ್ದ ಇದೆ, ಆದರೆ ನಾನು ಸ್ವಲ್ಪ ನಡುವಿನ ಭಾಗ ಅಂತ ಹೇಳ್ತೇನೆ. ಅದೇ ರೀತಿ ನಮ್ಮ ಮಾನ್ಯ ಬಿ ಆರ್ ಶೆಟ್ಟಿ ಈಗ ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ. ಯಾರೋ ಬೇರೆಯವರು ಮಾಡಿದ ತಪ್ಪಿಗೆ ಅವರು ಈಗ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಸುಖದ ದಿನ ಅವರಿಗೆ ಬರಲಿ ಅಂತ ನಾನು ಹಾರೈಕೆ ಮಾಡ್ತೇನೆ. ಅವರು ಮಾಡಿದಂಥ ಒಳ್ಳೆಯ ಕೆಲಸ ಯಾವತ್ತೂ ಅವರ ಕೈ ಬಿಡಲ್ಲ. ಅದೇ ರೀತಿ ನಾನು ಎಲ್ಲ ಭಾಗವನ್ನು ಓದುವುದಿಲ್ಲ, ಕೆಲವು ಭಾಗವನ್ನು ಮಾತ್ರ ಓದ್ತೇನೆ. ಹಾಕಿದ ಬಂಡವಾಳದಲ್ಲಿ ಸೋಲಿನ ಸೆಣೆದಾಟ, ಕಷ್ಟ ನಷ್ಟ, ಚಿಂತೆ, ಸಾಲಗಾರರ ಕಾಟ, ಮನೆಯ ಹೊಣೆಗಾರಿಕೆ, ಸೋದರಿಯರ ಮದುವೆ, ಬದುಕು ಸಿಲುಕಿಕೊಂಡಿತ್ತು ಸಂಕಷ್ಟದ ನಡುವೆ. ಉಳಿದದ್ದು ನುಚ್ಚುನೂರಾದ ಕನಸು, ಅಬುದಾಬಿಗೆ ಹಾರಿ ಹೋಗುವ ಮನಸ್ಸು, ಹತ್ತಿದರು ವಿಮಾನ, ಬೆಳೆಸಿದರು ಪ್ರಯಾಣ. ಅಮ್ಮ ನೀಡಿದರು ಮನದಾಳದ ಹಾರೈಕೆ, ಮಗ ಇನ್ನಾದರೂ ಒಳ್ಳೆದಾಗಲಿ ಎಂಬ ಬಯಕೆ, ಕೊನೆಗೆ ಕಣ್ಣೀರು ಹಾಕಿ ಹೇಳಿದರು ಆ ಹೆತ್ತ ಕರುಳು, 10 ಮಂದಿಗೆ ಉಪಕಾರ ಮಾಡಿಯೇ ಊರಿಗೆ ಮರಳು. ಜಗ್ಗಲಿಲ್ಲ ಅವರು ಮರುಭೂಮಿಯ ಬಿಸಿಲು ಗಾಳಿಗೆ, ಹಿಡಿದು ನಡೆದರು ಔಷಧಿಯ ಜೋಳಿಗೆ, ಶೇರಿಂಗ್ ವಾಸ, ಹುಬೂಸ್ ಊಟ, ಬದುಕು ಕಲಿಸಿತು ಬಡತನದ ಪಾಠ. ಅದು ಹೀಗೆ ಮುಂದುವರಿತಾ ಹೋಗ್ತದೆ. ಇನ್ನು ಸುಖದ ಭಾಗದ ಬಗ್ಗೆ ಹೇಳ್ತಾನೆ. ಅಂದರೆ ಅದು ಸ್ವಲ್ಪ ಅವರ ಯೌವನದಗಳ ದಿನಗಳು ಅವ್ರದ್ದು. ಹೇಗಿತ್ತು ಶೆಟ್ಟರ ಯೌವನದ ರೂಪರೇಖೆ, ಒಂದೆರಡು ಉದಾಹರಣೆ ಕೊಡಬೇಕೆ? ಕುಸ್ತಿಪಟುವನ್ನು ಕೆಡವಿ ಹಾಕುವ ಮೈಕಟ್ಟು, ಶಾಂತ ಸ್ವಭಾವ, ಯಾರಲ್ಲೂ ಇಲ್ಲ ಸಿಟ್ಟು. ಚಿಗುರು ಮೀಸೆ, ಅಂದವಾದ ಮೂಗು, ಎತ್ತರದ ನಿಲುವು, ಸದಾ ಉತ್ಸಾಹ ಸಾಧಿಸುವ ಒಲವು. ಮಂದಹಾಸ, ಬಿಳಿ ಮೈಬಣ್ಣ, ಅಂದಿನ ಕನ್ಯರಿಗೆ ಇವರೇ ರಾಜೇಶ್ ಖನ್ನ. ನಿಜಕ್ಕೂ ಈ ರೂಪರೇಖೆ ದೇವರ ಕರುಣೆ. ಆಗ ಅಜ್ಜಿಯಂದಿರು ಹೇಳುವುದಿದೆ, ಏರಪ್ಪ ಈ ಪೊರ್ಲುಗಂಟದ ಜವಣೆ. ಅಜ್ಜಿಯಂದಿರು ಹಾಕಿರಬಹುದು ಲೆಕ್ಕಾಚಾರ, ಕೂಡಿ ಬರಬಹುದೇ ನನ್ನ ಮೊಮ್ಮಗಳ ಜೊತೆಗೆ ಸಂಸಾರ. ಕೂತಿದ್ದಾರೆ ಪಕ್ಕದಲ್ಲಿ ಡಾಕ್ಟರ್ ಚಂದ್ರಕುಮಾರಿ, ಪದ್ಮಶ್ರೀ ಪದಕ ಪಡೆದ ಸಾಧಕನ ರಾಜಕುಮಾರಿ.
ಇವರೇ ಶೆಟ್ಟರ ಬಾಳಿನ ಭಾಗ್ಯವಂತೆ, ವಿಜಯದ ಚಾಮರ ಬೀಸಿದ ಪ್ರಾಣಕಾಂತೆ. ದರ್ಪವಿಲ್ಲ, ಅಹಂಕಾರವಿಲ್ಲ, ಶಾಂತ ಸಾಗರ. ದರ್ಪವಿಲ್ಲ, ಅಹಂಕಾರವಿಲ್ಲ, ಶಾಂತ ಸಾಗರ. ಅವರ ಈ ಮಹಾಗುಣಕ್ಕೆ ನಮ್ಮೆಲ್ಲರ ನಮಸ್ಕಾರ. ಇವರ ಸುಮಧುರ ದಾಂಪತ್ಯಕ್ಕೆ 4 ದಶಕಗಳ ಹಿಗ್ಗು. ಅರಳಿ ನಿಂತಿವೆ 4 ಸುಂದರ ಮುಗ್ಗು. ಮಗ ಬಿನಯ್, ಸುಪುತ್ರಿಯರು ನೀಮಾ, ಸೀಮಾ, ರೀಮಾ. ಮುಗಿದಿದೆ ಎಲ್ಲರ ಅದ್ದುರಿಯ ಕಲ್ಯಾಣ ಸಂಭ್ರಮ. ಈಗ ಮನೆ ತುಂಬ ಮರಿಮಕ್ಕಳ ಕೇಕೆ ನಗು ಆಟೋಟ. ಈಗ ಮನೆ ತುಂಬ ಮರಿಮಕ್ಕಳ ಕೇಕೆ ನಗು ಆಟೋಟ. ಶೆಟ್ಟರ ಕಣ್ಣುಗಳಲ್ಲಿ ಸಂತೃಪ್ತಿಯ ನೋಟ. 75ರ ಹರೆಯ ಕಾದಿಸಿದ್ದಾರೆ ಯೌವನದ ಗುಟ್ಟು. ಅಜ್ಜ ಅಂದರೆ ವಿಪರೀತ ಸಿಟ್ಟು. ಅಜ್ಜ ಅಂದರೆ ವಿಪರೀತ ಸಿಟ್ಟು. ನಿಜ ಕಾಣುತ್ತಿಲ್ಲ ಶಾರೀರಿಕ ಮುದಿತನ. ಅದಕ್ಕೆ ಅಜ್ಜ ಹೇಳಿ ಮಾಡಕೂಡದು ಅಪಮಾನ. ಇನ್ನಷ್ಟು ಬಾಳಿ ಬೆಳಗಲಿ ಈ ಧೀರಚೇತನ. ಅವರು ಕನ್ನಡಿಗ ಅನ್ನುವುದೇ ದೊಡ್ಡ ಅಭಿಮಾನ. ಚೆನ್ನಾಗಿದೆ. ಬಹುತ್ ನೀವು ಹೇಳಿದಂಥ ಫಸ್ಟ್ ಹೇಳಿದ್ರಲ್ಲ ದುಃಖದ ಒಂದು, ಅದು ನಿಜವಾಗ್ಲೂ ಎಲ್ಲ ಕತೆ ಕೇಳಿದರೆ ಖಂಡಿತವಾಗ್ಲೂ ಭಾವುಕರಾಗ್ತಾರೆ. ಅದೇ ಸೆಕೆಂಡ್ ಪಾರ್ಟ್ ನೋಡುವಾಗ ಅವರು ಸ್ವಲ್ಪ ನಕ್ಕು ಬಿಟ್ರು, ರಾಜೇಶ್ ಖನ್ನಾ ಅದೆಲ್ಲ ಹೇಳುವಾಗ. ಹೌದು, ನಿಜವಾಗ್ಲೂ ನನಗೂ ಒಮ್ಮೆ ನಗು ಬಂತು ಬಹುಶಃ. ಸರ್, ಮತ್ತೊಂದು ತಮಗೆ ಮಯೂರ ಪ್ರಶಸ್ತಿ ಹಾಗೂ ದಾರಾ ಬೇಂದ್ರೆ ಪ್ರಶಸ್ತಿ ತಮ್ಮ ಪಾಲಿಗೆ ಒದಗಿ ಬಂತು. ಇದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಅಂದರೆ 2006ರಲ್ಲಿ ನನಗೆ ಮಯೂರ ಪ್ರಶಸ್ತಿ ಬಂತು. ಆಗ ನಮ್ಮ ಗಣೇಶ್ ರೈ ಅವರು ಅದರ ಅಧ್ಯಕ್ಷರಾಗಿದ್ದರು. ಅವರೊಮ್ಮೆ ಒಂದು ದಿವಸ ಫೋನ್ ಮಾಡಿ ಹೇಳಿದರು, ನಿಮಗೆ ಈ ಪ್ರಶಸ್ತಿ ಬಂದಿದೆ ಅಂತ. ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ನಾನು ಹೇಳಿದೆ, ನಮಗಿಂತ ತುಂಬ ಸಾಧಕರಿದ್ದಾರೆ, ಹಿರಿಯರಿದ್ದಾರೆ, ಅವರಿಗೆ ಕೊಟ್ಟು ಬಿಡಿ ಅಂತ. ಇಲ್ಲ ನಿಮ್ಮ ಆಯ್ಕೆ ಆಗಿದೆ ಅಂತ ಹೇಳಿದರು. ಹಾಗೆ ಹೇಳಿ ಆ ಪ್ರಶಸ್ತಿ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಹಾಗೆ ದಾರಾ ಬೇಂದ್ರೆ ಪ್ರಶಸ್ತಿ 2014ರಲ್ಲಿ ಬಂದದ್ದು ನನಗೆ. ಆವಾಗ ಕೂಡ ಒಮ್ಮೆ ಸರತಮಣ್ಣ ಫೋನ್ ಮಾಡಿ ಹೇಳಿದರು, ನೀವು ಇದಕ್ಕೆ ಆಯ್ಕೆ ಆಗಿದ್ದೀರಿ ಅಂತ. ನಾನು ಅದು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಮತ್ತೊಂದು ಮಾತು ಹೇಳಿದರು ಅವರು, ಈ ಪ್ರಶಸ್ತಿಯನ್ನು ನಾವೊಂದು ಸಾಮಾನ್ಯ ವ್ಯಕ್ತಿಯಲ್ಲಿ ಕೊಡೋದಿಲ್ಲ, ಅದಕ್ಕೆ ಒಂದು ಖ್ಯಾತ ವ್ಯಕ್ತಿಗಳು ಬರ್ತಾರೆ ಅಂತ. ನಾನೆನ್ಸ್ಕೊಂಡೆ ಯಾರ ಸಿನಿಮಾ ಸ್ಟಾರ್ಗಳೆಲ್ಲ ಯಾರು ಬರ್ತಾರೆ ಅಂತ. ಅಂದರೆ ಸಾಮಾನ್ಯವಾಗಿ ನಮ್ಮ ಫಂಕ್ಷನಿಗೆಲ್ಲ ಬರ್ತಾರೆ ಅವರು. ಹಾಗೆ ಮತ್ತು ನಂತರ ಗೊತ್ತಾಯಿತು ಅದನ್ನು ಕೊಡಲಿಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬರ್ತಿದ್ದಾರೆ ಅಂತ. ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ, ತುಂಬ ಸಾಧಕರು, ಗೊತ್ತಲ್ಲ ನಿಮಗೆ. ಹಾಗೆ ಹೇಳಿ ನನಗೆ ಒಮ್ಮೆಲೆ ರೋಮಾಂಚನ ಆಯಿತು. ಮತ್ತು ಆ ಪ್ರಶಸ್ತಿ ಕೊಡುವಾಗ ಅವರ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿದ್ದರು, ಬಿ ಆರ್ ಶೆಟ್ಟರ್ ಇದ್ದರು, ಮತ್ತು ನಮ್ಮ ಕಾನ್ಸಲ್ ಜನರಲ್ ರಾಯಭಾರಿಗಳಿದ್ದರು, ಹರ್ಷವರ್ಧನ್ ಹೆಗ್ಗಡೆ, ಅವರೆಲ್ಲ ತುಂಬ ಮಂದಿ ಇದ್ದರು. ಅದೊಂದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ನನಗೆ. ಅದೇ ರೀತಿ ವೀರೇಂದ್ರ ಹೆಗ್ಗಡೆ ಅವರು ಒಂದು ಮಾತು ಹೇಳಿದರು, ಇರ್ಷಾದ್ ಅವರ ಲೇಖನ ನಾನು ಓದ್ತೇನೆ, ಅದಕ್ಕಿಂತ ಹೆಚ್ಚು ಓದೋದು ನನ್ನ ಪತ್ನಿ ಹೇಮಾವತಿ ಹೆಗ್ಗಡೆ, ಆ ಬಗ್ಗೆ ನಮಗೆ ಕೂಡ ಚರ್ಚೆ ಕೂಡ ಆಗ್ತದೆ ಅಂತ. ಅದು ಕೇಳಿ ನನಗೆ ತುಂಬ ಖುಷಿ ಆಯಿತು. ಅಂದರೆ ನಾವು ಇಷ್ಟು ದೂರದಿಂದ ಬರೀತೇವೆ, ಅದನ್ನು ಗಮನಿಸುವವರು ಕೂಡ ಇದ್ದಾರೆ ಅಂತ. ಖಂಡಿತ ನೀವು ಮಾಡಿದಂಥ, ನೀವು ಬರೆಯುವಂಥ ಲೇಖನಗಳಿಗೆಲ್ಲ ಇದು ಸಿಗಬೇಕಾದದ್ದೇ. ಇಂತಹ ಪ್ರಶಸ್ತಿ ಇನ್ನಷ್ಟು ಬರಲಿ. ಹೀಗೆ ಸರ್, ತಾವು ಕನ್ನಡದ ಹಿರಿಯ ಸಾಹಿತಿಗಳ ಜೊತೆಗೆ ಸ್ನೇಹ ಸಂಪರ್ಕ ಇಟ್ಕೊಂಡವರು. ನಿಸಾರ್ ಅಹಮದ್ ಅವ್ರ ಜೊತೆ ನಿಮ್ಮ ಯಾವ ರೀತಿ ಇತ್ತು ನಿಮ್ಮ ಫ್ರೆಂಡ್ಶಿಪ್, ಸ್ನೇಹ ಸಂಬಂಧ? ಅಂದರೆ ನಾನು 1.5 ವರ್ಷಕ್ಕೊಮ್ಮೆ ಊರಿಗೆ ಹೋಗ್ತೇನೆ. ಹಾಗೆ ಹೋಗುವಾಗ ನಾನು ನಮ್ಮ ಹಿರಿಯ ಸಾಹಿತಿಗಳು ಯಾರಿದ್ದಾರೆ ಅವರಲ್ಲಿ ಭೇಟಿ ಆಗ್ತಾ ಹೋಗ್ತೇನೆ. ಲಾಸ್ಟ್ ಟೈಮ್ 2 ವರ್ಷದ ಮೊದಲು ನಾನು ಕೆ ಟಿ ಅವರನ್ನು ಭೇಟಿಯಾಗಿದ್ದೆ. ಲಾಸ್ಟ್ ಟೈಮ್ ರಾಮಕೃಷ್ಣ ಶಾಸ್ತ್ರಿಯನ್ನು ಭೇಟಿಯಾದೆ. ಹಾಗೆ ತುಂಬ ಹಿರಿಯರನ್ನೆಲ್ಲ ಭೇಟಿ ಮಾಡಲಿಕ್ಕೆ ನನಗೊಂದು ಸಂತೋಷ ಆಗ್ತಾ ಉಂಟು. ಹಾಗೆ ನಮ್ಮ ಇವರಿದ್ದಾರೆ ಕೆ ಎಸ್ ನಿಸಾರ್ ಅಹಮದ್, ಡಾಕ್ಟರ್ ಕೆ ಎಸ್ ನಿಸಾರ್ ಅಹಮದ್ ಅವರು ನಿತ್ಯೋತ್ಸವದ ಕವಿಗಳು. ಹೌದು, ಅವರು ನಿವೃತ್ತಿ ಜೀವನ ಆದ ನಂತರ ದುಬೈಗೆ ಬಂದರು. ಅಂದರೆ ಅವರ 2 ತಂಗಿಯಂದಿರು ದುಬೈಯಲ್ಲಿರುವವರು. ಅವರು ಯಾವಾಗಲೂ ಕರಿತಾ ಇದ್ದರು, ನಮ್ಮ ದುಬೈಗೆ ಒಮ್ಮೆ ಬಂದು ಹೋಗಿ ಅಂತ. ಇವರಿಗೆ ಆಗ್ತಾ ಇರಲಿಲ್ಲ. ಇವರಿಗೆ ಒಮ್ಮೆ ನಿವೃತ್ತಿ ಆದ ನಂತರ ಯೋಚಿಸ್ಕೊಂಡ್ರು ಇಲ್ಲಿಗೆ ಹೋಗಿ ಬರುವ ಅಂತ. ಹಾಗೆ ಇಲ್ಲಿ ಬಂದು ಒಂದು 15 ದಿವಸ ಆಗಿತ್ತು ಅವರು ಬಂದು. ಹಾಗೆ ನನಗೆ ನನ್ನ ಒಬ್ಬರು ಮಿತ್ರರಿದ್ದಾರೆ, ಅರವಿಂದ್ ಮತ್ತು ಯತಿರಾಜ್. ಅವರು ಹೇಳಿದರು, ಡಾಕ್ಟರ್ ನಿಸಾರ್ ಅಹಮದ್ ಬಂದಿದ್ದಾರೆ, ಬೇಕಿದ್ರೆ ನೀವು ಭೇಟಿಯಾಗಿ ಅಂತ. ನನಗೆ ಕೂಡ ಒಂದು ಆಶ್ಚರ್ಯ ಆಯಿತು. ಅಂದರೆ
ಅಂದರೆ ದೊಡ್ಡ ಕವಿಗಳು ನಮ್ಮ ಹತ್ರ ಎಲ್ಲ ಮಾತಾಡ್ತಾರಾ ಇಲ್ವಾ ಅಂತ. ಮತ್ತು ಅವರಲ್ಲಿ ನನ್ನ ನಂಬರ್ ತಗೊಂಡು ಫೋನ್ ಮಾಡಿದೆ. ಅವರು ಆವಾಗ ಮೊಬೈಲೆಲ್ಲ ಇರಲಿಲ್ಲ, ಫೋನ್ನಲ್ಲಿ ಮಾತಾಡಿದರು. ಆಯಿತು, ನೀವು ಎಲ್ಲಿ ಇರ್ತೀರಿ ಹಾಗೆ ಅಂತ ಹೇಳಿದ್ರು. ಅವರು ಅಲ್ಲೇ ನಮ್ಮ ಕರಾಮದಲ್ಲಿ ಪಕ್ಕದಲ್ಲಿದ್ದ, ನಮ್ಮ ಆಫೀಸ್ ಕೂಡ ಅಲ್ಲೇ ಇತ್ತು. ಅವ್ರು ಹೇಳಿದರು, ನಾನು ಪ್ರತಿ ದಿವಸ ವಾಕಿಂಗ್ ಹೋಗ್ತಾನೆ, ನೀವು ಬರ್ಬೋದಾ ಅಂತ. ನಾನು ಕೂಡ ಆಯ್ತು ಅಂತ, ನನಗೆ ತುಂಬ ಸಂತೋಷ ಆಯಿತು. ಮತ್ತು ನಮ್ಮ ಆಫೀಸ್ ಒಂದು 6 ಗಂಟೆಗೆ ಮುಗಿತಿತ್ತು. ನಾವು ಇಬ್ಬರು ವಾಕಿಂಗಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು. ಇಲ್ಲಿಂದ ಕರಾಮದ ಲೂಲು ಸೆಂಟರ್ ಇದೆಲ್ಲ, ಅಲ್ಲಿ ತನಕ ಹೋಗಿ ಮತ್ತು ಅವರ ಮನೆಗೆ ಹೋಗ್ತಿದ್ರು, ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೆ. ಹಾಗೆ ನಮ್ಮ ಒಂದು ಸಂಬಂಧ ಬೆಳೆಯಿತು. ಮತ್ತು ಈ ಕಾಂಕ್ರೀಟ್ ಕಾಡಿನಲ್ಲಿ ಆ ಸಾಹಿತ್ಯದ ಒಂದು ಇವರು ಕೂಡ ಇಲ್ಲಿ ಇರಲಿಲ್ಲ. ಹಾಗೆ ನಾನೊಂದು ಸಿಕ್ಕಿಬಿಟ್ಟೆ ಅವರಿಗೆ. ಹಾಗೆ ಮತ್ತು ನಾವು ನಮ್ಮ ಅರವಿಂದ್ ಅವರೆಲ್ಲ ನಮ್ಮ ಗೆಳೆಯರಲ್ಲಿದ್ದಾರಲ್ಲ, ಅವರೆಲ್ಲ ಕರಾಮದ ಒಂದು ಪಾರ್ಕ್ ಇದೆ, ಅಲ್ಲಿ ನಾವು ಕೂತ್ಕೊಳ್ತಿದ್ದೆವು. ಆವಾಗ ನಮ್ಮ ನಿಸಾರ್ ಅಹಮದ್ರು ಅವರ ಬಾಲ್ಯದ ಘಟನೆ, ಕಾಲೇಜಿನ ಘಟನೆ ಅದೆಲ್ಲ ಹೇಳ್ತಿದ್ರು. ಮತ್ತು ಆ ಸಾಹಿತಿಗಳು ಕುವೆಂಪುರೊಟ್ಟಿಗೆ ಎಷ್ಟೋ ಮಂದಿ ಅವರೊಟ್ಟಿಗೆ ಒಡನಾಟ ಇದ್ದವರ ಸಾಹಿತಿಗಳಿದ್ದಾರಲ್ಲ, ಅವರ ಬಗ್ಗೆ ಒಂದೊಂದು ಘಟನೆ ಹೇಳುವಾಗ ನಮಗೆ ತುಂಬ ರೋಮಾಂಚನ ಆಗ್ತಿತ್ತು. ತುಂಬ ಒಳ್ಳೆಯ ವ್ಯಕ್ತಿ. ಮತ್ತು 1-2 ತಿಂಗಳಿದ್ರು ಅವರು. ಹೊರಡುವ ಮೊದಲಿನ ದಿವಸ ಅವರ ಕಣ್ಣಲ್ಲಿ ನೀರು ಬಂತು. ನಾವು ಸ್ವಲ್ಪ ಒಂದು ಸತ್ಕಾರ ಕೂಟ ಎಲ್ಲ ಮಾಡಿ ಅವರಿಗೆ ಕೊಟ್ಟು, ಹಾಗೇ ಅವ್ರು ಹೇಳಿದರು, ನಮ್ಮ ಊರಿಗೆ ಬಂದಾಗ ನಮ್ಮ ಮನೆಗೆಲ್ಲ ಬನ್ನಿ ಅಂತ. ನಾನು ಹೋಗುವಾಗ ತುಂಬ ಪುಸ್ತಕ ಎಲ್ಲ ಕೊಟ್ಟಿದ್ದರು. ಮತ್ತು ಇಲ್ಲಿಯ ಕರ್ನಾಟಕ ಸಂಘದವರನ್ನು ಇನ್ನೊಮ್ಮೆ ಕರೆದಿದ್ರು ಅವರನ್ನು. ಹಾಗೆ ಅವರು ಬಂದಿದ್ದರು. ಬರುವಾಗ ಕೂಡ ಒಂದು 10 ಕಿಲೋ ಪುಸ್ತಕ ನನಗಾಗಿ ಅವರು ಹಿಡ್ಕೊಂಡು ಬಂದಿದ್ದಾರೆ. ಹೌದು, ತುಂಬ ಒಳ್ಳೆಯ ವ್ಯಕ್ತಿ ಮಾತ್ರ. ಹೌದೌದೌದು. ಹಾಂ, ರವಿ ಬೆಳೆಯವರು ಕೂಡ ಬಂದಿದ್ದರು ಇಲ್ಲಿಗೆ. ಅಂದರೆ ಅವರು ಕೂಡ ಕರಾಮದಲ್ಲಿ ಇದ್ದರು. ಅಂದರೆ ಆವಾಗ ಅವರ ಫಸ್ಟ್ ಟೈಮ್ ಇಲ್ಲಿ ಬಂದವರು. ಹಾಗೆ ನನ್ನ ಕೂಡ ಪರಿಚಯ ಇತ್ತವರಿಗೆ. ನಾನು ಹುಬ್ಬಳ್ಳಿಯಲ್ಲಿ ಅವರನ್ನು ಭೇಟಿಯಾಗಿದ್ದೆ. ಹೌದು, ಆವಾಗ ಅವರು ಸಂಯುಕ್ತ ಕರ್ನಾಟಕದಲ್ಲಿ ಮತ್ತು ಕಸ್ತೂರಿಯಲ್ಲಿ ಕೆಲಸ ಮಾಡ್ತಿದ್ದರು. ಹಾಗೆ ಹೇಳಿ ನನಗೆ ಪರಿಚಯ ಇತ್ತು. ಹಾಗೆ ಇಲ್ಲಿಯ ಮುತ್ತಪ್ಪರಯ್ಯವರು ಎಲ್ಲಿದ್ದರಲ್ಲ, ಹೌದೌದು, ಮುತ್ತಪ್ಪರಯ್ಯವರಿಗೆ ಹೋಟ್ಲು ಕೊಟ್ಟಿದ್ದರು. ಹಾಂ, ಅವರೊಟ್ಟಿಗೆ ಸಂದರ್ಶನ ಕೂಡ ಮಾಡಿದ್ದು. ಆ ಸಂದರ್ಶನ ಕೂಡ ನಾನು ಹೋಗಿದ್ದೆ. ಅದರಲ್ಲಿ ಒಂದು ದೊಡ್ಡ ಹೆಡ್ಡಿಂಗ್ ಹಾಕಿ ಅವರು ಮುತ್ತಪ್ಪ ಏನಂದ ಅಂತ ಒಂದು ಲೇಖನ ಬರೆದ್ರು. ತುಂಬ ಇದಾಗಿತ್ತು. 2-3 ಕಂತಿನಲ್ಲಿ ಅವರು ಬರೆದ್ರು. ಹಾಗೆ ಹೇಳಿ ಅವರು ಕೂಡ ತುಂಬ ಹಾರ್ಡ್ ವರ್ಕರ್ ಅವರು. ನಾನು ಅವರೊಟ್ಟಿಗೆ ಇದ್ದೆ ಒಂದು 3 ದಿವಸ, ಹೋಟ್ಲಲ್ಲಿ ಕೂಡ ಇದ್ದೆ. ಅದೇ 2 ಗಂಟೆ ರಾತ್ರಿ ತನಕ ಅವರು ಬರೆದು ಟೈಪೆಲ್ಲ ಮಾಡಿ, ಅವರಲ್ಲಿ ಒಂದು ಲ್ಯಾಪ್ಟಾಪ್ ಇತ್ತು, ಆದ್ದರಿಂದ ಅವರು ಕಚೇರಿಗೆ ಕಳಿಸಿದ ನಂತರ ಮಾಡ್ಕೊಳ್ಳೋದು. ಅದು ನನಗೆ ತುಂಬ ಆಶ್ಚರ್ಯ ಆಯಿತು. ಅಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡುವವರು ನಾನು ನೋಡಲಿಲ್ಲ ಮಾತ್ರ. ಹೌದೌದೌದು, ಒಳ್ಳೆಯ ಬರಹಗಾರ, ಒಳ್ಳೆಯವರ ಶೈಲಿ. ನಾನು ಅವರನ್ನು ತುಂಬ ಮೆಚ್ತೇನೆ. ಹೌದೌದು. ಇದಾದ ಬಳಿಕ ನೀವು ಕುವೆಂಪು ಅವ್ರ ಜೊತೆ ಕೂಡ ಸ್ವಲ್ಪ, ಅವ್ರ ಜೊತೆ ಕೂಡ ನೀವು ನಿಮ್ಮ ಒಂದು ಸಂಪರ್ಕ ಒಳ್ಳೆಯ ರೀತಿಯಲ್ಲಿ ಆತ್ಮೀಯವಾಗಿದ್ರಿ ಅಂತ. ನಾನು ಮೈಸೂರಿನಲ್ಲಿ ಜರ್ನಲಿಸಮ್ನಲ್ಲಿ ಡಿಪ್ಲೊಮಾ ಮಾಡ್ತಿದ್ದೆ. ಹಾಗೆ ಹೇಳಿ ಅವರೇ ಕಟ್ಟಿದ ಸಂಸ್ಥೆ ಅದು, ಮೈಸೂರು ವಿಶ್ವವಿದ್ಯಾಲಯ. ಹಾಗೆ ನನಗೆ ಒಂದು ಮನಸ್ಸಾಯಿತು ಕುವೆಂಪು ಅವ್ರ ಹತ್ರ ಭೇಟಿಯಾಗುವ ಅಂತ. ನಾನು ಒಂದು ದಿವಸ ರವಿವಾರ ಒಂದು ಬ್ಯಾಗ್ ಹಾಕ್ಕೊಂಡು ಸೀದಾ ಸರಸ್ವತಿಪುರಮಕ್ಕೆ ಹೋದೆ. ಬ್ಯಾಗ್ ಒಂದು ಹೆಗಲ್ನಲ್ಲಿ ಬ್ಯಾಗ್ ಹಾಕ್ಕೊಂಡು ಸರಸ್ವತಿಪುರಮಕ್ಕೆ ಹೋದೆ. ಅವರು ಅಲ್ಲಿಯ ಇರುವವರು. ಅಲ್ಲಿ ಹುಡುಕ್ತಾ ಹೋಗ ಎಲ್ಲಿದ್ದಾರೆ ಅಂತ ನೋಡುವ ಅಂತ. ಆಶ್ಚರ್ಯ ಅಂದರೆ ಒಂದು ಮನೆ ಕಂಡಿತ್ತು ನನಗೆ. ಅದರಲ್ಲಿ ಒಂದು ಆರಾಮ್ ಕುರ್ಚಿಯಲ್ಲಿ ಅವರು ಬೆಳಿಗ್ಗೆ ಅಲ್ಲಿ ಹಾಗೆ ಆರಾಮದಲ್ಲಿ ಕೂತಿದ್ದಾರೆ. ನಾನು ಹೋಗಿ ಹೇಳಿದೆ, ಹೀಗೆ ನನ್ನ ಪರಿಚಯ ಹೇಳಿದೆ. ಅವರಿಗೆ ಖುಷಿ ಆಯಿತು. ಹಾಗೆ ಮಾತಾಡಿಕೊಂಡೆವು. ಅಂದರೆ ಕಾಕತಾಳೀಯ ಅಂದರೆ 1 ವಾರದ ಮೊದಲು ತರಂಗದಲ್ಲಿ ಅವರೊಂದು ಲೇಖನ ಬಂದಿತ್ತು, ಮುಖಪುಟ ಲೇಖನ. ಅದಕ್ಕೆ ತಿಪ್ಪೇಸ್ವಾಮಿಯವರು ಫೋಟೋಸ್ ಎಲ್ಲ ತೆಗೆದಿರು. ತಿಪ್ಪೇಸ್ವಾಮಿ ನಮಗೆ ಕೂಡ ಆತ್ಮೀಯರು ಇದ್ದವರು. ಹಾಗೆ ಹೇಳಿ, ಆದರೆ ಇವರಿಗೆ ಗೊತ್ತೇ ಇಲ್ಲ, ಯಾರಿಗೆ, ನಮ್ಮ ಕುವೆಂಪು ಅವರಿಗೆ ಅದು ಬಂದದ್ದು ಗೊತ್ತೇ ಇಲ್ಲ. ಅವ್ರು ಹೇಳಿದರು, ತರಂಗದ ಟೀಮ್ ಬಂದಿತ್ತು, ಇದೆಲ್ಲ ನನ್ನ ಹತ್ರ ಸಂದರ್ಶನ ಮಾಡ್ಕೊಂಡು ಹೋದರು, ಆದರೆ ಇಷ್ಟು ಬೇಗ ಬರ್ತದೆ ಅಂತ ಗೊತ್ತಿಲ್ಲ. ಪುಣ್ಯಾತ್ಮರು ನನಗೆ ಒಂದು ಪುಸ್ತಕ ಕೂಡ ಕಳಿಸಿಕೊಡಲಿಲ್ಲ ಅಂತ ಹೇಳಿದರು. ಪುಣ್ಯಕ್ಕೆ ನನಗೆ ನನ್ನ ಬ್ಯಾಗ್ನಲ್ಲಿ ತರಂಗ ಇತ್ತು, ಅದರದ್ದು ಅದು ತೋರಿಸಿದ್ರು. ಅವರಿಗೆ ತುಂಬ ಖುಷಿ ಆಯಿತು. ಅವರು ಅಷ್ಟೊಂದು ಪ್ರಾಯ ಆದರೂ ಕೂಡ, ಅಷ್ಟೊಂದು ಬರೆದ್ರೂ ಕೂಡ ಅವರ ಲೇಖನ ಓದಲಿಕ್ಕೆ ಅವರಿಗೆ ತುಂಬ ಖುಷಿ. ನೋಡಿದರು, ಓದಿದರು, ಆಚೆ ಈಚೆ ಪೂರ್ತಿಯಾಗಿ ಓದಲಿಲ್ಲ, ಮೇಲೆ ನೋಡಿದರು. ನನಗೆ ಕೂಡ ಒಂದು ಸಾರ್ಥಕ ಆಯಿತು, ಬಂದು ಇದಾಯಿತು. ಮತ್ತು ಅವರ ಸೊಸೆ ಹತ್ರ ಸೊಸೆಯಲ್ಲಿ
ಒಂದು ಕಾಫಿ ಮಾಡಿಸ್ಕೊಂಡು ಬಂದರು, ನಾನು ಕುಡಿದೆ, ಮತ್ತು ಅವರ ಜೊತೆ ಒಂದು ಸ್ವಲ್ಪ ಫೋಟೋಸ್ ತೆಗೆದೆ, ಮತ್ತೆ ಬಂದೆ. ಅದೊಂದು ಅವಿಸ್ಮರಣೆ ಘಟನೆ ಅಂತ ಹೇಳ್ಬೋದು ನನ್ನ ಪಾಲಿಗೆ. ಹೌದು, ಬಹಳ ಕನ್ನಡದ ಕವಿಯವರು, ಪ್ರಮುಖ ಕವಿ ಕುವೆಂಪು, ರಾಷ್ಟ್ರಕವಿ. ಹೌದು, ಇದಾದ ಬಳಿಕ ನಾವು ಈಜಿಪ್ಟ್ ನಾಗರಿಕತೆ ಮತ್ತು ಸಿಂಧು ನಾಗರಿಕತೆ ಬಗ್ಗೆ ಕೇಳಿಪಟ್ಟಿದ್ದೇವೆ, ಓದಿದ್ದೇವೆ ಹೊರತು ಅಲ್ಲಿ ಹೋಗಿ ನೋಡಿಲ್ಲ ಲೈವ್ ಆಗಿ. ತಾವು ಈಜಿಪ್ಟಿಗೂ ಕೂಡ ಒಂದು ಪ್ರವಾಸವನ್ನು ಕೈಗೊಂಡವರು. ಹೇಗಿತ್ತು ಸರ್ ಅಲ್ಲಿನ ಒಂದು ಲೈವ್ ಲೊಕೇಶನ್ಸ್ ಎಲ್ಲ ಹೇಗಿತ್ತು ಈಜಿಪ್ಟ್ನ ಬಗ್ಗೆ ಹೇಳೋದಾದರೆ? ಅಂದರೆ ಈಜಿಪ್ಟಿಗೆ ನಾನು ಈಚೆಗೆ ಹೋದದ್ದು, ಇತ್ತೀಚೆಗೆ ಹೋಗಿ ಬಂದದ್ದು ನಾನು. ತುಂಬ ಒಂದು ನನಗೆ ಕೂಡ ಒಂದು ಈಜಿಪ್ಟ್ ನೋಡಬೇಕಂತ ತುಂಬ ಒಂದು ಮನಸ್ಸಿತ್ತು ತುಂಬ ವರ್ಷದಿಂದ. ಅಂದರೆ ನಾವು ಉರ್ದು ಶಾಲೆಗೆ ಹೋದವರು. ಅಲ್ಲಿ ನಾವು ನಮ್ಮ ಮಸೀದಿ ದಾಟಿದ ನಂತರ ನಮಗೆ ಒಂದು ಖಬ್ರಸ್ತಾನ ಸಿಗ್ತದೆ. ಖಬ್ರಸ್ತಾನದಿಂದ ಒಂದು 2 ಫರ್ಲಾಂಗ್ ನಾವು ದಾಟ್ಕೊಂಡು ನಮ್ಮ ಶಾಲೆ ಹೋಗಬೇಕು. ಹೋಗುವಾಗ ಆ ಗೋರಿಗಳೆಲ್ಲ ಕಾಣ್ತೇವೆ. ನನ್ನ ಜೊತೆಗೆ ಒಬ್ಬ ನನ್ನ ಸಹಪಾಠಿ ಇದ್ದ, ರಿಜ್ವಾನ್ ಅಂತ. ಅವನು ಹೇಳ್ತಾ ಇದ್ದ, ಈ ಗೋರಿಗಳ ಬಗ್ಗೆ ನೀನು ಏನು ಗೊತ್ತು, ಈಜಿಪ್ಟ್ನ ಗೋರಿಗಳುಂಟು, ಅದರೊಳಗೆ ಶವಗಳು ಹೂತಿಡ್ತಾರೆ, ಅದು ಕೆಲವು ಸಾವಿರ ವರ್ಷ ಆಗಿದೆ, ಅದರೊಳಗೆ ಚಿನ್ನ ಎಲ್ಲ ಹಾಕ್ತಿದ್ರು, ಹಾಗೆಲ್ಲ ಅವನೊಂದು ಕುತೂಹಲ ಹುಟ್ಟಿಸಿದ್ದ. ಅದನ್ನು ನನಗೆ ಕೇಳಿ ಸ್ವಲ್ಪ ಕುತೂಹಲ ಆಗಿತ್ತು. ಮತ್ತು ಅವರ ತಂದೆ ಆ ಪುಸ್ತಕ ಎಲ್ಲ ಓದುವವರು, ಅವರು ಇಂಗ್ಲೀಷ್ನಲ್ಲಿ ತುಂಬ ಪ್ರವೀಣರು. ಅವರು ಪುಸ್ತಕ ಎಲ್ಲ ತರ್ತಿದ್ರು, ಅದನ್ನು ಅವನನ್ನು ತೋರಿಸ್ತಿದ್ದ. ಆ ಸಮಾಜ ಪಾಠ ಬರುವಾಗ ಆ ಪಿರಮಿಡಲ್ಲಿ ನೋಡುವಾಗ ನನಗೆ ಒಮ್ಮೆ ಪಿರಮಿಡ್ಗೆ ಹೋಗ್ಬೇಕಂತ ಮನಸ್ಸಾಗಿತ್ತು. ಹಾಗೆ ಹೇಳಿ ಈ ಸರ್ತಿ ಹೋದೆ. ತುಂಬ ಒಳ್ಳೆಯ ದೇಶ ಅದು. ಅದೇ ರೀತಿ ನಾವು ಇಲ್ಲಿ ದುಬೈಯಲ್ಲಿ ಈ ಈಜಿಪ್ಷಿಯನ್ಗಳನ್ನು ನೋಡ್ತೇವೆ. ಅವರು ಸ್ವಲ್ಪ ನಮ್ಮಲ್ಲಿ ಜಗಳ ಮಾಡ್ತಾ ಏನಾದರೂ ಪಾರ್ಕಿಂಗ್ನಲ್ಲಿ ಅದಿದ್ದೆಲ್ಲ ಸ್ವಲ್ಪ ರ್ಯಾಶ್ ಆಗಿರ್ತಾರೆ. ಅಲ್ಲಿ ಹೋದರೆ ಎಲ್ಲರೂ ಮೃದುವಾಗಿ ಕಟ್ಟರು. ನನಗೆ ಅವ್ರ ಸ್ವಭಾವ ಮೃದು. ಇಲ್ಲಿ ಮಾತ್ರ ಯಾಕೆ ಅಂತ ಗೊತ್ತಿಲ್ಲ. ನಾನು ಅಲ್ಲಿ ಕೇಳಿದೆ ಏನು ಅಂತ. ಅವ್ರು ಹೇಳಿದ್ರು ಅಲ್ಲಿಯ ಕೆಲವೆಲ್ಲ ಟೆನ್ಷನಲ್ಲಿ ಇರ್ತದೆ, ಹಾಗೆಲ್ಲ ಅವ್ರು ಇರ್ತಾರೆ, ಒತ್ತಡ ಇರ್ತದೆ ಅಂತ. ಇನ್ನೊಂದಂದರೆ ನಾವು ಟ್ರಾವೆಲಿಗೆ ಹೋಗ್ತೇವೆ ನೋಡಿ, ಆವಾಗ ನಮಗೆ ಬಸ್ಸಿನಲ್ಲಿ ತುಂಬ VIP ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ಅಂದರೆ ನಮ್ಮ ಬಸ್ಸಿನೊಳಗೆ ಒಂದು ಪಕ್ಕದಲ್ಲಿ ನಮ್ಮ ಟ್ರಾವೆಲ್ ಗೈಡ್ ಇರ್ತಾನೆ, ಇನ್ನೊಂದು ಪಕ್ಕದಲ್ಲಿ ಪೊಲೀಸ್ ಇರ್ತಾರೆ. ಒಬ್ಬ ಪೊಲೀಸ್ ಇರ್ತಾನೆ, ಆ ಪೊಲೀಸ್ ಅಧಿಕಾರಿ, ಅವನಲ್ಲಿ AK ರೈಫಲ್ ಎಲ್ಲ ಇರ್ತದೆ. ನಮ್ಮ ಮುಂದುಗಡೆಯಿಂದ ಒಂದು ಪೊಲೀಸ್ ವ್ಯಾನ್ ಹೋಗ್ತದೆ. ಆ ಪೊಲೀಸ್ ವ್ಯಾನ್ನಲ್ಲಿ 4 ಮಂದಿ ಇರ್ತಾರೆ. 4 ಮಂದಿ ಅವರು ಪೊಲೀಸ್ ಗನ್ ಹಿಡ್ಕೊಂಡೇ ಇರ್ತಾರೆ, ಏನೋ ಆಗದಾಗೆ ನೋಡ್ಕೊಳ್ಳಿಕ್ಕೆ. ಅದೇ ರೀತಿ ಬಸ್ ಮುಂದೆ ಹೋಗುವಾಗ ನಮಗೆ ಏನಾದರೂ ಬಸ್ ನಿಲ್ಲಿಸ್ಬೇಕಲ್ಲೇ ಅನಿಸ್ಕೊಳ್ಳಿ ನೀವು. ಅಲ್ಲಿ ಏನೋ ವಾಕಿ ಟಾಕಿಲಿ ಹೇಳ್ತಾನೆ, ಈ ಬಸ್ಸಲ್ಲಿ ನಿಲ್ಲಿಸ್ಬೇಕಂತ. ನಿಲ್ಲಿಸಿದ ಕೂಡಲೇ ಅಲ್ಲಿ ಟ್ರಾಫಿಕ್ ತುಂಬ. ನಮಗೆ ಆ ಪೊಲೀಸ್ನವರು ಈ ಹಾರ್ನ್ ಬಾರಿಸ್ತಾ ಹೋಗ್ತಾರೆ, ಜಾಗ ಎಲ್ಲ ಬಿಟ್ಟು ಕೊಡ್ತಾರೆ ಅಲ್ಲಿ ಹೋಗಲಿಕ್ಕೆ. ಹಾಗೆ ಬಸ್ ನಿಲ್ತದೆ. ನಿಂತ ಕೂಡಲೇ ಅವರೇನು ಮಾಡ್ತಾರೆ, ಪೊಲೀಸರು ಇಡೀ ಟ್ರಾಫಿಕನ್ನು ಅಲ್ಲಿ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ನಾವೆಲ್ಲ ಇಳಿದು ಹೋದ ನಂತರ ಅವರೆಲ್ಲ ನಮಗೆ ಇದು ಮಾಡ್ತಾರೆ, ಅವಕಾಶ ಕೊಡ್ತಾರೆ. ಅಂದರೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ. ಅದು ನಾನು ಅಲ್ಲಿ ಮುಖ್ಯವಾಗಿ ಗಮನಿಸಿದೆ ಈಜಿಪ್ಟ್ನಲ್ಲಿ. ಹೌದು, ಅಂಥದ್ದೆಲ್ಲ ನಮ್ಮಲ್ಲಿ ನೋಡಿ. ಅಲ್ಲಿ ಭಿಕ್ಷುಕರ ಕಾಟ ಅದೆಲ್ಲ ತುಂಬ ಇದೆ. ಆದರೆ ಈ ಪೊಲೀಸರು ಇರುವ ಕಾರಣ ನಮಗೆಲ್ಲ ಅಂಥ ಅನುಭವ ಆಗ್ತಾ ಇಲ್ಲ. ಅಂದರೆ ಅವರಲ್ಲಿ ಮುಖ್ಯವಾಗಿ ಅವರ ಒಂದು ನೈಲ್ ನದಿ ಇರುವ ಕಾರಣ ಒಂದು ಕೃಷಿ, ಒಂದು ಈ ಪ್ರವಾಸೋದ್ಯಮ ತುಂಬ ಅವರಿಗೆ ಆದಾಯ ಕೊಡುವಂಥದ್ದು. ಅದನ್ನು ಅವರು ಇಂಪಾರ್ಟೆಂಟ್ ಆಗಿ ತೊಗೊಂಡಿದ್ದಾರೆ ಈಗ. ಪಿರಮಿಡ್ ಎಲ್ಲ ಹೇಗಿದೆ? ಪಿರಮಿಡ್ ಎಲ್ಲ ನಾನೊಂದು ಲೇಖನ ಬರೆದಿದ್ದೇನೆ ಅನುಪಮದಲ್ಲಿ. ನಂದು 4 ಕಂತಿನಲ್ಲಿ ಲೇಖನ ಬರ್ತಾ ಉಂಟು. ಅದನ್ನು ಓದಿ ನಿಮಗೆ ಅನುಭವ ಆಗ್ಬೋದು ಅದ್ರ ಬಗ್ಗೆ. ಸರ್, ಇನ್ನೊಂದು, ತಾವು ದುಬೈನಲ್ಲಿ ಸಾಕಷ್ಟು ಲೇಖನಗಳನ್ನು ಬರೆದವರು. ತಮಗೆ ದುಬೈನ ಆಡಳಿತದ ಬಗ್ಗೆ ನಿಮ್ಮ ಪ್ರಕಾರವಾಗಿ ಹೇಳಿ, ಯಾವ ರೀತಿ ದುಬೈ ಆಡಳಿತ ಜನಜೀವನ, ಇಲ್ಲಿನ ಒಂದು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ? ಅಂದರೆ ದುಬೈಯ ಬಗ್ಗೆ ಇಲ್ಲಿಯ ರಾಜರ ಒಂದು 50 ವರ್ಷದಲ್ಲಿ ಮಾಡಿದ ಸಾಧನೆಯನ್ನು ನೋಡ್ಬೋದು. ಇಡೀ ಮರುಭೂಮಿಯನ್ನು ಅವರು ಒಂದು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದು ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯ ಇಲ್ಲ. ಅದೇ ನಾವು ಹೆಚ್ಚಿನ ಮಂದಿ ಈಗ ಬೇರೆ ದೇಶವನ್ನು ಬಿಟ್ಟು ದುಬೈಯಲ್ಲಿ ಇರಲಿಕ್ಕೆ ಬಯಸ್ತಾರೆ. ಅಂದರೆ ಇಲ್ಲಿ ಭ್ರಷ್ಟಾಚಾರ ಇಲ್ಲ, ಯಾವ ರೀತಿಯ ಸ್ವಾರ್ಥ ಇಲ್ಲ. ಏನು ಅವರು ಟ್ಯಾಕ್ಸ್ ತಗೊಳ್ಳಿ ಅಥವಾ ಸಲಿಕ್ನಲ್ಲಿ ಹಣ ತಗೊಳ್ಳಿ, ಅದನ್ನು ಪೂರ್ತಿಯಾಗಿ ಇದಕ್ಕೆ ವಿನಿಯೋಗ ಮಾಡ್ತಾರೆ. ಅದನ್ನು ನಮ್ಮ ಲಾಭಕ್ಕೆ ಕೊಡ್ತಿದ್ದಾರೆ. ಅದೇ ರೀತಿ ಇನ್ನೊಂದು, ನಮ್ಮ ಶುಕ್ರವಾರದ ಮಸೀದಿಯಲ್ಲಿ ನಮ್ಮಲ್ಲಿ ಪ್ರೇಯರ್ ಆಗ್ತದೆ. ಪ್ರೇಯರ್ ಆಗುವಾಗ ಆ ಗುರುಗಳು ಒಂದು ಮಾತು ಹೇಳ್ತಾರೆ, ಲಾಸ್ಟಿಗೆ ಒಂದು ಪ್ರಾರ್ಥನೆ ಹೇಳ್ತಾರೆ. ಇಲ್ಲಿ ಈ ದೇಶಕ್ಕಾಗಿ ದುಡಿದ ದೊರೆಗಳು, ತೀರಿ ಹೋದ ದೊರೆಗಳು ಸ್ವರ್ಗ ವಾಸಿಯಾಗಲಿ ಅಂತ. ಹಾಗೆ ಇಲ್ಲಿಯ ದೊರೆಗಳು
ಗೆ ಇನ್ನಷ್ಟು ಅಭಿವೃದ್ಧಿ ಕೊಡಲಿ, ಅವರು ಇನ್ನಷ್ಟು ಅವರಿಗೆ ಆರೋಗ್ಯ ಕೊಡಲಿ ಅಂತ. ಹಾಗೆ ಇಲ್ಲಿ ದುಡಿಯುವ ಎಲ್ಲ ಕಾರ್ಮಿಕರಿಗೆ ಅವರು ಪ್ರಾರ್ಥನೆ ಮಾಡ್ತಾರೆ, ಈ ದೇಶವನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗೋ ಅಂತ. ಅದೇ ನೋಡಿ, ನಮ್ಮ ದೇಶದಲ್ಲಿ ನಮ್ಮ ಮಸೀದಿಯಲ್ಲಿ ಆಗಲಿ, ಇಗರ್ಜಿಯಲ್ಲಿ ಆಗಲಿ, ಅಥವಾ ನಮ್ಮ ದೇವಸ್ಥಾನದಲ್ಲಿ ರಾಜಕಾರಣಿಗಳಿಗೆ ಅಥವಾ ರಾಜರಿಗೆ ಹೌದು ಪ್ರೇಯರ್ ಮಾಡುವವರು ಯಾರೆಲ್ಲ, ನಮ್ಮ ಪ್ರಧಾನಿ ಆಗಲಿ, ನಮ್ಮ ಮುಖ್ಯಮಂತ್ರಿಯಲ್ಲಿ ಎಲ್ಲರೂ ಹೆಚ್ಚಿನ ಅಂಶ ಬೈಯುವರು ಇರೋದು. ಅದೇ ರೀತಿ ನಾವು ಅವರಿಗೆ ಪ್ರಾರ್ಥನೆ ಮಾಡುವ ಅಂತ ಹೋದರೆ ಕೂಡ ಅಲ್ಲಿ ಒಪ್ಕೊಳ್ಳಿಕ್ಕಿಲ್ಲ, ಎಲ್ಲ ಗಲಾಟೆ ಆಗ್ಬೋದು ಬಿಟ್ಟು. ಹೌದು, ಅಂದರೆ ಇಲ್ಲಿಯ ಜನರು ಇಲ್ಲಿಯ ದೊರೆಗಳನ್ನು ಪ್ರೀತಿಸ್ತಾರೆ. ಹಾಗೆ ಈ ದೇಶ ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಆಯಿತು. ಮತ್ತು ನೋಡಿ, ನೀವು ರಾತ್ರಿಯ ವೇಳೆ ಈ ಹುಡುಗಿಯರೆಲ್ಲ ದುಡ್ದು ಶಾಪಿಂಗ್ ಮಾಲ್ನಲ್ಲೆಲ್ಲ ದುಡ್ದು ಒಂದು 12 ಗಂಟೆಗೆ ಮೆಟ್ರೋದಲ್ಲಿ ಅಥವಾ ಬಸ್ನಲ್ಲಿ ನಡ್ಕೊಂಡು ಬರ್ತಾರೆ, ಯಾರು ಅವರನ್ನು ತಂಟೆಗೆ ಹೋಗುವುದಿಲ್ಲ. ಅದೇ ರೀತಿ ಕೆಲವು ಕುಡುಕರಿದ್ದಾರೆ, ಕುಡಿಯುವವರೆಲ್ಲ ಇಲ್ಲಿ ಕುಡಿಯುವಂಥದ್ದು ಗೊತ್ತೇ ಆಗೋದಿಲ್ಲ, ಕುಡಿತಾರೆ ನೇರವಾಗಿ ಹೋಗ್ತಾರೆ. ಅದೇ ನಮ್ಮ ಊರಿನಲ್ಲಿ ನೋಡಿ, ಕುಡುಕರು ಹೊರಳ್ಕೊಂಡು ಅಲ್ಲಿಕೊಂಡು ಚರಂಡಿಯಲ್ಲಿ ಬಿದ್ದುಕೊಂಡು ಹೋಗ್ತಾರೆ. ಅಂದರೆ ಅಲ್ಲಿ ಕಾನೂನಿನ ಗಲಾಟೆ, ಕಾನೂನಿನ ಒಂದು ಶಿಸ್ತುಬದ್ಧ ನೋಡಿ, ಆ ಹೆದರಿಕೆ ಇದೆ. ಅದೇ ಅವನು ಕುಡ್ದೆಲ್ಲಾದರೆ ಬಿದ್ದರೆ ಅವನನ್ನು 3 ತಿಂಗಳು ಜೈಲಿನಲ್ಲಿ ಕೂರಿಸಿ ತಲೆ ಬೋಳಿಸಿ ಅವನಿಗೆ ಡಿಬಾರ್ ಮಾಡ್ತಾರೆ. ಮತ್ತೆ ಅವನಿಗೆ ಈ ಗಲ್ಫ್ ಕಂಟ್ರಿಗೆ ಬರುವ ಹಾಗೆ ಇಲ್ಲ. ಆ ಕಾನೂನಿನ ಒಂದು ಬಿಗಿತನ ಉಂಟಲ್ಲ, ಅದು ನಮ್ಮನ್ನು ಇಷ್ಟನ್ನು ಕಾಪಾಡ್ಕೊಂಡು ಬಂದಿದೆ ಇಲ್ಲಿ. ಹೌದು, ನಿಜವಾಗ್ಲಿ ದುಬೈಯ ಒಂದು ಆಡಳಿತ ವ್ಯವಸ್ಥೆ ಬಹಳ ಒಂದು ಉತ್ತಮವಾದಂಥ ಆಡಳಿತ ವ್ಯವಸ್ಥೆ. ಎಲ್ಲರೂ ಅದೇ, ನೀವು ಟ್ರಾಫಿಕ್ನ ಬಗ್ಗೆ ಕೂಡ ನಮ್ಮ ಇಂಡಿಯಾದಿಂದ ಇಲ್ಲಿ ಬಂದು ಟ್ರಾಫಿಕ್ನ ಸ್ಟಡಿ ಮಾಡಿಕೊಂಡು ಅಲ್ಲಿ ಅಳವಡಿಸ್ತಾರೆ. ಅದು ಕೂಡ ಒಂದು ಟೆಕ್ನಾಲಜಿಯನ್ನು. ಈಗಲೂ ಕೂಡ ಹಾಗೆ ಪೊಲೀಸರ ಬಗ್ಗೆ ನೋಡಿ, ಇಲ್ಲಿ ಪೊಲೀಸರು ಹೆಚ್ಚಾಗಿ ಕೆಲಸ ಮಾಡೋದಿಲ್ಲ. ಇಲ್ಲಿ ನಮ್ಮ ಆಫೀಸ್ನಲ್ಲಿ ನೋಡ್ತಾನೆ, ಈ ಸ್ವಲ್ಪ ಆರಾಮ ತಗೊಳ್ಳಿಕ್ಕೆ ಒಂದು ಮರದ ಅಡಿಯ ಅಲ್ಲೆಲ್ಲ ನಿಂತಿರ್ತಾರೆ. ಅಂದರೆ ಆ ಪೊಲೀಸರಿಗೆ ಕೆಲಸ ಕಡಿಮೆ ಉಂಟು. ಅಂದರೆ ಇಲ್ಲಿ ಅಪರಾಧ ಕಾನೂನೆಲ್ಲ ನಡೆಯುವುದು ಕಡಿಮೆ. ಹೌದು ಹೌದು, ಇಲ್ಲಿನ ಟೆಕ್ನಾಲಜಿ ಕೂಡ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಇದೆ. ಹೀಗೆ ಇದಕ್ಕಾಗಿ ಹೆಚ್ಚಿನ ಜನರು ನಮ್ಮ UAE ಆಯ್ಕೆ ಮಾಡ್ಕೊಳ್ತಾರೆ. ನೀವು ನೋಡಿರ್ಬೋದು, ಹೆಚ್ಚಿನ ಜನರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ಕೋತಾರೆ, ಹೆಚ್ಚಿನ ಉದ್ಯೋಗಕ್ಕಾಗಿ ಬರ್ತಾರೆ. ಇಲ್ಲಿನ ಒಂದು ವ್ಯವಸ್ಥೆಯನ್ನು ಹೆಚ್ಚಿನ ಜನರು ತುಂಬ ಒಪ್ಪಿಕೊಳ್ತಾರೆ. ಸರ್, ಮತ್ತೊಂದು ತಮ್ಮ ವೈಯಕ್ತಿಕ ವಿಚಾರದಲ್ಲಿ ಮಾತಾಡೋದಾದರೆ, ತಮ್ಮ ತಂದೆಯವರು ವೃತ್ತಿಯಲ್ಲಿ ಅರಣ್ಯಾಧಿಕಾರಿ ಆಗಿದ್ದವರು. ಅವರ ಒಂದು ವ್ಯಕ್ತಿತ್ವ ತಮ್ಮ ಮೇಲೆ ಪ್ರಭಾವ ಬೀರಿದೆ ಅಂತ ತಮ್ಮ ಹತ್ತಿರದ ಸಂಬಂಧಿಕರು, ತಮ್ಮ ಸ್ನೇಹಿತರು ಹೇಳ್ತಾರೆ. ಸೊ ಇದು ಯಾವ ರೀತಿ ಇತ್ತು ಸರ್ ಅವರ ತಂದೆಯವರ ವ್ಯಕ್ತಿತ್ವ? ಅಂದರೆ ತಂದೆಯವರು ಅರಣ್ಯಾಧಿಕಾರಿ ಆಗಿದ್ದರು. ಅವರು ಶಾಂತ ಸ್ವಭಾವದವರು, ಯಾರಿಗೂ ಕೂಡ ಒಂದು ಹರ್ಟ್ ಮಾಡುವವರಲ್ಲ, ದಾನ ಮಾಡುವವರು ಅವರು. ಹಾಗೇಳಿ ಅವರನ್ನೆಲ್ಲರೂ ಗೌರವಿಸಿದ್ರು. ಅಂದರೆ ಅವರು ನಿವೃತ್ತಿಯಾದ ನಂತರ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿದವರು. ಯಾವತ್ತೂ ಅವರು ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ತುಂಬ ಸಂಘ ಸಂಸ್ಥೆಯಲ್ಲಿ ದುಡಿತಾ ಅದಕ್ಕೆ ಶ್ರಮ ವಹಿಸಿ ಒಂದು 5 ವರ್ಷ ಆಯ್ತು ಈಗ ಅವರು ತೀರ್ಕೊಂಡು. ಅದೇ ನಾನು ಅವರ ಒಂದು ಮರಣಕ್ಕೆ ಹೋಗಿದ್ದೆ ಇಲ್ಲಿಂದ. ಅವರ ಮರಣದ ಸುದ್ದಿ ನಾನು ಕೇಳಿ ಊರಿಗೆ ಹೋಗುವಾಗ ನನಗೆ ಹೋಗಲಿಕ್ಕೆ ಜಾಗ ಇರಲಿಲ್ಲ. ಮನೆ ಹತ್ತಿರ ಒಂದು ತುಂಬ ದೂರ ತನಕ ಹೌದು, ಅಷ್ಟು ಟ್ರಾಫಿಕ್ ಎಲ್ಲ, ವಾಹನ ಎಲ್ಲ ನಿಲ್ಲಿಸಿ ನಮ್ಮನ್ನು ಇದು ಮಾಡ್ತಾ ಹೋದರು. ಅಂದರೆ ಆ ಮರಣದ ಒಂದು ಇದನ್ನು ನಾನು ಅವರಲ್ಲಿ ನೋಡಿದ್ದನ್ನು, ಅದು ನಾನು ತುಂಬ ಹೆಮ್ಮೆಪಟ್ಟೆ. ಖಂಡಿತ ಒಂದು ಒಳ್ಳೆಯ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಯಾವಾಗ ಒಂದು ಆತನ ಒಳ್ಳೆಯ ಕೆಲಸಗಳು ಯಾವತ್ತಿನ ಆತನ ಮರಣದ ಸಮಯದಲ್ಲಿ ಎಷ್ಟು ಜನ ಸೇರ್ತಾರೆ, ಆ ದಿವಸ ಆ ಕ್ಷಣಕ್ಕೆ ಎಷ್ಟು ಜನ ಸೇರ್ತಾರೆ ಅನ್ನೋದ್ರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸರ್, ಇದಾದ ಬಳಿಕ ನಿಮ್ಮ ಒಂದು ಬರವಣಿಗೆಗೆ, ನಿಮ್ಮ ಒಂದು ಲೇಖನಗಳಿಗೆ ಸಾಕಷ್ಟು ಸಾವಿರಾರು ಅಭಿಮಾನಿಗಳಿದ್ದಾರೆ. ಅವರಿಗೆ ನಿಮ್ಮ ಈ ಒಂದು ಲೇಖನದಲ್ಲಿ ಅಥವಾ ನಿಮ್ಮ ಬರವಣಿಗೆಯಲ್ಲಿ ಏನು ಇಷ್ಟ ಆಗುತ್ತೆ? ಅಂದರೆ ನಾನು ಗಂಭೀರವಾಗಿ ಬರೆಯುವುದಿಲ್ಲ, ಸರಳವಾಗಿ ಬರೀತೇನೆ, ಮನಮೊಟ್ಟವಾಗಿ ಬರೀತೇನೆ. ಅದವರಿಗೆ ಇಷ್ಟ ಆಗ್ತದೆ ಕಾಣುತ್ತೆ ನನಗೆ. ನನ್ನ ಕಥೆಗಳಿರಲಿ ಅಥವಾ ನನ್ನ ಚುಟುಕು ಇರಲಿ ಅಥವಾ ನನ್ನ ಪ್ರಬಂಧಗಳೇ ಇರಲಿ, ನಾನು ಸರಳವಾಗಿ ಬರೀತೇನೆ, ಎಲ್ರಿಗೂ ಅರ್ಥವಾಗಬೇಕಂತ. ಹಾಗೇಳಿ ಅವರು ಮೆಚ್ಚುಗೆ ಪಡಿತಾರೆ ಅಂತ ನನ್ನ ಅಭಿಪ್ರಾಯ. ಇವಾಗ ಇತ್ತೀಚೆಗೆ ನೀವು ನೋಡಿರ್ಬೋದು, ನೀವೊಂದು ಲೇಖನಕಾರರಾಗಿ ಬರಹಗಾರರಾಗಿ ಒಂದು ಕೇಳ್ತೇನೆ, ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಧರ್ಮಗಳ ನಡುವೆ ಸಣ್ಣ ಮಟ್ಟದ ಬಿರುಕುಗಳು, ಕೋಮು ವೈವಿಧ್ಯ ಒಂಥರ ಬರುತ್ತೆ. ಯಾಕಾಗಿ ಹುಟ್ಕೊಳ್ತು ಈ ಮಾನವರಲ್ಲಿ?
ಅಂದರೆ ಇದು ಮುಖ್ಯವಾಗಿ ರಾಜಕೀಯವಾಗಿ ಮಾತ್ರ, ರಾಜಕೀಯ ಮತ್ತು ಒಂದು ಅಧಿಕಾರದ ಕುರ್ಚಿ ಹಿಡಿಬೇಕಂತ ಮಾತ್ರ ಬರೆದು ಬಿಟ್ಟು, ನಮ್ಮಲ್ಲಿ ಆ, ಒಳಗಿಂದ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಬರೀ ರಾಜಕೀಯಕ್ಕೆ ಮಾತ್ರ ಇದು ಮಾಡ್ತಾರೆ, ಇದು ಸರಿಯಲ್ಲ ಮಾತ್ರ. ಯಾಕಾಗಿ ಅಂದರೆ ನೀವು ನೋಡಿರ್ಬೋದು ನಿಮ್ಮ ಬಾಲ್ಯದ ಜೀವನದಲ್ಲಿ ಅಥವಾ ನಾವು ಕಂಡಂಥ ಬಾಲ್ಯದ ಜೀವನದಲ್ಲಿ ನಮಗೆಲ್ಲವೂ ಒಂದು ಶಾಲೆ ಅಂತ ಇದ್ದರೆ ಒಂದೇ ಇತ್ತು, ಸರ್ಕಾರಿ ಶಾಲೆ ಅಂತ. ಪ್ರೈವೇಟ್ ಸರ್ಕಾರಿಯ ಮಾತ್ರ ಇದ್ದದ್ದು. ಇವಾಗ ಆಗಲ್ಲ, ಧರ್ಮಕ್ಕೊಂದು ಶಾಲೆ ಆಗಿದೆ ಇವಾಗ. ಹಿಂದೂಗಳಿಗೆ ಒಂದಾಗಿದೆ ಅಥವಾ ಕ್ರಿಶ್ಚಿಯನರಿಗೆ ಒಂದಾಗಿದೆ, ಮುಸಲ್ಮಾನ ಒಂದೊಂದು ಧರ್ಮದವರು ಒಂದೊಂದು ರೀತಿಯಲ್ಲಿ. ಈ ರೀತಿಯ ಬೆಳವಣಿಗೆ ಇದು ಸರಿ ಕಾಣುತ್ತಾ ಸರ್? ಇಲ್ಲ, ಅದು ನಾನು ಒಪ್ಪುದಿಲ್ಲ. ನಾವು ಎಲ್ಲರ ಜೊತೆ ಬೇರೆ ಧರ್ಮವರನ್ನು ಗೌರವಿಸಬೇಕು. ನಮ್ಮ ಧರ್ಮ ಉಚ್ಚ ಅಂತ ಹೇಳ್ಬಾರ್ದು ನಾವು. ಹಾಗೆ ಆ ಥರ ಹೇಳ್ಬಾರ್ದು. ಇನ್ನೊಬ್ಬರನ್ನು ಒಪ್ಕೊಳ್ಬೇಕು, ನಾವು ಒಪ್ಕೊಳ್ಬೇಕು, ಅವರ ಒಂದು ಸಂಸ್ಕೃತಿಗಳಿಗೆ ಗೌರವಿಸಬೇಕು ನಾವು. ಆ ಥರ ಇದ್ರೆ ಖಂಡಿತವಾಗಿ ಮತ್ತು ಜೊತೆಯಾಗಿ ನಡೆದ್ರೆ ಒಂದು ಖಂಡಿತ 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 ಜೊತೆಯಾಗಿರಬೇಕು. ಈಗ ಸೇತುವೆ ಮುರಿದು ಹೋಗಿದೆ, ಅದನ್ನು ನಾವು ಕಟ್ಟಬೇಕು ಇನ್ನು, ಹಾಗೆ ಆಗಬಾರ್ದು ಮಾತ್ರ. ಅದು ತುಂಬ ಬೇಸರದ ಸಂಗತಿ ಮಾತ್ರ. ನಿಜವಾಗ್ಲೂ ಇವತ್ತಿನ ಒಂದು ನೈಜತೆಯನ್ನು ನೋಡ್ಲಿಕ್ಕೆ ಹೋದರೆ ಇದೊಂದು ಬಹಳ ಒಂದು ತುಂಬ ಬೇಸರ ಕೊಡುವಂಥ ಸಂಗತಿ. ಸರ್, ತಾವು ಇವತ್ತು ಒಂದು ದೊಡ್ಡ ಮಟ್ಟದ ಸಾಹಿತಿ ಆಗಿದ್ದೀರಾ, ಸಾಕಷ್ಟು ಪ್ರಶಸ್ತಿ ಕೂಡ ತಮ್ಮ ಪಾಲಿಗೆ ಒದಗಿ ಬಂದಿದೆ. ಇದಕ್ಕೆ ನಿಮ್ಮ ಕುಟುಂಬದ ಸಹಕಾರ ಯಾವ ರೀತಿ ಇದೆ? ತಮ್ಮ ಪತ್ನಿ, ಧರ್ಮಪತ್ನಿ ಹಾಗೂ ತಮ್ಮ ಮಕ್ಕಳ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಕೊಡ್ತಾರೆ? ನನ್ನ ಪತ್ನಿ ಇಲ್ಲಿ ದುಬೈಯಲ್ಲಿ ಟೀಚರ್ ಆಗಿದ್ದಾರೆ. ನಾನು ಬರೆದ ಕೂಡಲೇ ಮೊದಲಾಗಿ ಅವರಿಗೆ ತೋರಿಸೋದು, ಹೇಗುಂಟು ನೋಡಿ ಅಂತ. ಅವರು ಕೇಳ್ತಾರೆ, ನೋಡಿ ಇಲ್ಲಿ ಸ್ಟಡಿ ಮಾಡಬೇಕಾ ಅಂತ ಅವರು ಹೇಳ್ತಾರೆ. ಹಾಗೆ ಹೇಳಿ ನನ್ನ ಪತ್ನಿ ತುಂಬ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾನೆ. ಮಗಳು ಈಗಷ್ಟೇ ಶಾರ್ಜಾದ ಯೂನಿವರ್ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮುಗಿಸ್ಕೊಂಡು ನಾವು ಜೊತೆಯಾಗಿ ಇಲ್ಲಿದ್ದೇವೆ. ಅವರದ್ದೆಲ್ಲ ಸಹಕಾರ ತುಂಬ ಇದೆ. ಖಂಡಿತ ಒಳ್ಳೆಯದಾಗಲಿ ಸರ್, ನಿಮ್ಮ ಸುಖಮಯ ಜೀವನ ಹೀಗೆ ಮುಂದುವರಿಯಲಿ ಸರ್. ಹೀಗೆ ನಿಮ್ಮ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ನಿಮಗೆ ಒಂದು ಮರೆಯಲಾಗದ ಒಂದು ಘಟನೆ ಅಂತಿದ್ರೆ ಯಾವುದು ಸರ್? ಒಮ್ಮೆ ನಡೆದಿದ್ದೆ. ನಾನೊಮ್ಮೆ ನಾನು 12th ಸೆಕೆಂಡ್ PUC ಯಲ್ಲಿ. ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. ಹಾಗೆ ಈ ಮಾವಿನಕೋಳಿ ಅವರು ಇದ್ದಾರೆ, ಜಯಪ್ರಕಾಶ್ ಮಾವಿನಕೋಳಿ, ಅವರು ಒಳ್ಳೆ ಬರಹಗಾರರು. ಅವರು ಮುಲ್ಕಿಯಲ್ಲಿ ಲೆಕ್ಚರರ್ ಆಗಿದ್ದರು. ಅವರು ಒಂದು ಪುಸ್ತಕ ಇದು ಮಾಡಿದರು, ಪ್ರಕಟಣೆಗೆ ಇದು ಮಾಡಿದರು. ಅದಕ್ಕೆ ಒಂದು ಫೋಟೋ ಬೇಕಿತ್ತು ಅವರ ಮುಖಪುಟಕ್ಕೆ. ಅದು ಸಂತೋಷ್ ಕುಮಾರ್ ಗುಲ್ವಾಡಿಯವರ ಹತ್ರ ಅವ್ರು ಹೇಳಿದರು, ಇರ್ಷಾದ್ರ ಹತ್ರ ನೀವು ಕೇಳಿ, ಅವರು ಕೊಡ್ತಾರೆ ಅಂತ. ನಾನೇನು ಮಾಡಿದೆ, ಆಗ ಸ್ವಲ್ಪ ಉತ್ಸಾಹ ಹೆಚ್ಚು ನಮಗೆ. ನಾನು ಫೋಟೋ ಕೊಡ್ತೇನೆ ಅಂತ ಹೇಳಿದೆ. ಆ ಫೋಟೋವನ್ನು ನಾನು ನನ್ನ ತಂಗಿಯಂದಿರ ಫೋಟೋ ತೆಗೆದು ಕೊಟ್ಟೆ ಅವರಿಗೆ, ಬುರ್ಕ ಹಾಕ್ಕೊಂಡು ಹಾಗೆ ಕೊಟ್ಟೆ. ಅದು ನಾನು ಮಾಡಿದ ಮಿಸ್ಟೇಕ್. ಅದೇನಾಯಿತು, ಅವರು ಆ ಪುಸ್ತಕಕ್ಕೆ ಬಳಸಲಿಲ್ಲ ಅದನ್ನು. ಆಗ ಶಾಬಾನನ ಪ್ರಕರಣ ಜೋರಾಗಿ ನಡೀತಿತ್ತು. ಅದಕ್ಕೆ ಬಳಸಿದರು. ಆ ಫೋಟೋನು ಬಳಸಿ ಅದರ ಬಗ್ಗೆ ಒಂದು ಉದಾಹರಣೆಯಲ್ಲಿ ಲೇಖನ ಬರೆದ ಕೂಡಲೇ ಅದು ಮುಸ್ಲಿಮರು ತುಂಬ ಕೆರಳಿಬಿಟ್ರು. ಅಂದರೆ ಎಷ್ಟು ಕೆರಳಿಬಿಟ್ರು ಅಂದರೆ, ನಾನು ಮತ್ತೆ ಮಸೀದಿಯಲ್ಲಿ ಕ್ಷಮೆ ಕೇಳಬೇಕಾಯಿತು. ನಾನು ತಪ್ಪೇ ಮಾಡಿರಲಿಲ್ಲ. ಜಯಪ್ರಕಾಶ್ ಮಾವನಕೊಳ್ಳಿ ಅವರು ಮತ್ತು ಅದಕ್ಕೆ ಉದಾಹರಣೆಯಲ್ಲಿ ಕೂಡ ಕ್ಷಮಾಪಣೆ ಕೂಡ ಹೇಳಿದರು, ಇದರಲ್ಲಿ ಇರ್ಷಾದ್ರ ತಪ್ಪೇನಿಲ್ಲ ಅಂತ. ಆದರೆ ಅದಕ್ಕಾಗಿ ನಾನು ಸಿಕ್ಕಿಬಿದ್ದೆ. ಅಂದರೆ ನಮ್ಮ ಮೂಡುಬಿದ್ರಿಯ ಪೇಟೆಯಲ್ಲೆಲ್ಲ ನನ್ನ ಬಗ್ಗೆ ಅಪ್ರಚಾರವಾಗಿ ನೋಟಿಸೆಲ್ಲ ಅಂಟಿಸಿದರು, ಅದೆಲ್ಲ ಮಾಡಿದರು. ಹಾಗೆ ನಾನು ಧರ್ಮದ ವಿಷಯ ಹೆಚ್ಚು ಬರೀಲಿಕ್ಕೆ ಹೋಗೋದಿಲ್ಲ, ಯಾವಾಗಲೂ ಅದು ಬೇಡ ಅಂತ. ಹೌದೌದು, ಅದಕ್ಕೆ ಕ್ಷಮೆ ಕೂಡ ಕೇಳಲಿಕ್ಕೆ ಬಂತು ನನಗೆ. ಅದರ ನಂತರ ನಾನು ಸ್ವಲ್ಪ ಧರ್ಮದ ಇದರ ಬಗ್ಗೆ ನಾನು ಹೋಗುವುದಿಲ್ಲ, ಹೆಚ್ಚಾಗಿ ಬರೀತೇನೆ, ಆದರೆ ಆ ಬಗ್ಗೆ ಹೆಚ್ಚು ಮುಟ್ಲಿಕ್ಕೆ ಹೋಗೋದಿಲ್ಲ. ಅದು ತುಂಬ ಅಪಾಯ ಮಾತ್ರ ಅದು. ಹೌದು, ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಅಪಾಯವೇ ಸರ್. ತಮ್ಮ ಒಂದು ಸಾಹಿತ್ಯ ಲೇಖನದಲ್ಲಿ ತಾವೊಂದು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿದುಕೊಂಡವರು, ಸಾಕಷ್ಟು ವಿಚಾರಧಾರೆಗಳ ಬಗ್ಗೆ ಬರೆದವರು. ತಮ್ಮ ಈ ಒಂದು ವೈಯಕ್ತಿಕವಾಗಿ ಕೆಲವೊಂದು ವಿಚಾರಗಳ ಬಗ್ಗೆ, ಸಾಹಿತ್ಯ ಕ್ಷೇತ್ರ ಬಿಟ್ಟು ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡ್ಕೊಂಡು ಬರೋಣ ಇವಾಗ. ಸರ್, ಸಾಹಿತ್ಯ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು? ಸಾಹಿತ್ಯ ಅಂದರೆ ನನ್ನ ದೃಷ್ಟಿಯಲ್ಲಿ ಸೃಜನಶೀಲತೆ ಇದೆಯಲ್ಲ, ಅದು ಬೇಕು. ಮತ್ತು ಅದು ಸರಳವಾದ ಭಾಷೆಯಲ್ಲಿ ಮತ್ತು
ಎಲ್ರಿಗೆ ಅರ್ಥವಾಗಿ ಬರಿಬೇಕು. ಅದೇ ನನ್ನ ಮಟ್ಟಿಗೆ ಸಾಹಿತ್ಯ ಅಂತ ಹೇಳ್ತೇನೆ ನಾನು. ಯುವ ಬರಹಗಾರರಿಗೆ ನಿಮ್ಮ ಸಂದೇಶವೇನು? ಯುವ ಬರಹಗಾರರು ನೋಡಿ ಓದೋದಿಲ್ಲ, ಅವ್ರು ಹೆಚ್ಚು ಓದಬೇಕು. ಹಿರಿಯ ಸಾಹಿತಿಗಳ ಬರವಣಿಗೆಯನ್ನು ಹೆಚ್ಚು ಓದಿದರೆ ಅವರಿಗೆ ಹೆಚ್ಚು ಬರೀಲಿಕ್ಕಾಗ್ತದೆ. ಮತ್ತು ಈ ವಾಟ್ಸಪ್ಪಿಗೆ ಅಂಟಿಕೊಳ್ಬಾರ್ದು. ಅವರು ವಾಟ್ಸಪ್ ಅವರನ್ನು ಬಲಿ ತಗೊಳ್ತದೆ, ಅದನ್ನು ದೂರ ಇರಬೇಕಂತ ಹೇಳ ನನ್ನ ಒಂದು ಅಭಿಪ್ರಾಯ. ಕೊಲ್ಲಿ ರಾಷ್ಟ್ರಗಳ ಅನಿವಾಸಿಗಳ ಬಗ್ಗೆ ನಿಮ್ಮ ಅನಿಸಿಕೆ? ಈ ಕೊಲ್ಲಿ ರಾಷ್ಟ್ರದಲ್ಲಿ ಹೆಚ್ಚಾಗಿ ಒಂದು 60% ಇರುವವರು ಹೆಂಡತಿ ಮಕ್ಕಳನ್ನು ಊರಿನಲ್ಲಿ ಬಿಟ್ಟು ಬಂದವರು. ಅವರ ಒಂದು ವಿರಹ ಮತ್ತು ತ್ಯಾಗಕ್ಕೆ ಉಂಟಲ್ಲ, ನಾವು ಮೆಚ್ಚಲೇಬೇಕು. ಅದು ಸಾಮಾನ್ಯರಿಗಾಗುವಂಥ ಅಲ್ಲ. ಅದೇ ರೀತಿ ಇಲ್ಲಿ ಕಾರ್ಮಿಕರಿದ್ದಾರೆ, ಅವರು ಒಂದು 40-45 ಡಿಗ್ರಿ ತಾಪಮಾನದಲ್ಲಿ ದುಡಿತಾರೆ. ಅದಕ್ಕೆ ಒಂದು ನಾವು ಸಲಾಮ್ ಹೊಡಿಲೇಬೇಕು ಅವರಿಗೆ. ಕನ್ಸ್ಟ್ರಕ್ಷನ್ಸ್ನಲ್ಲಿ ಕೆಲಸ ಮಾಡೋರು ತುಂಬ, ಅದು ತಮಾಷೆ ವಿಷಯ ಅಲ್ಲ. ಮಾತ್ರ ಧರ್ಮ ಅಂದರೆ ಏನು? ಇನ್ನೊಂದು ಧರ್ಮವನ್ನು ಗೌರವಿಸಬೇಕು ಮತ್ತು ಒಟ್ಟಿಗೆ ಬಾಳಬೇಕು. ಅದೇ ನಿಜವಾದ ಧರ್ಮ ಮತ್ತು ಮಾನವೀಯತೆಯೇ ಧರ್ಮದ ಮೂಲ ಅಂತ ಹೇಳ್ತೇನೆ ನಾನು. ಮಾನವೀಯತೆಯೇ ಮುಖ್ಯ. ತುಳುನಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೋಡಿ, ಇದು ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಹೇಳ್ತೇನೆ ನೋಡಿ. ಅದೇ ರೀತಿ ತುಳುನಾಡು ಕೂಡ ಹೊರಲುಗಂಟದ ನಾಡು. ಐಟ್ ಪುಟ್ಟದಿನೇ ನಮ್ಮನ್ನ ಪುಣ್ಯ ಅಂತ ಹೇಳ್ಬೋದು ನಾವು. ಖಂಡಿತವಾಗಲಿ. ಪರಶುರಾಮ ಸೃಷ್ಟಿಯ ಹೌದು, ಪುಂಚದ ಮಣ್ಣದ ಅದೊಂದು ವೈವಿಧ್ಯಮಯ ಒಂದು ನಾಡದು. ಆದರೆ ಒಟ್ಟಿಗೆ ನಾವು ಬದುಕಬೇಕು. ಈ ದ್ವೇಷ, ಅಸೂಯೆ ಅದರಿಂದ ಸಿಲ್ಕಬಾರ್ದು ನಾವು. ಅದನ್ನು ಯಾರಾದರೂ ತಪ್ಪಿಸುವವರು ಬರಬೇಕೀಗ ಅದರಲ್ಲಿ. ಒಳ್ಳೆಯ ಒಂದೇ ತಾಯಿಯ ಮಕ್ಕಳ ಥರ ನಾವು ಇಲ್ಲಿ ಹೇಗಿರ್ತೇವೋ ಅದೇ ಥರ ನಾವು ನಮ್ಮ ತುಳುನಾಡು ಕರಾವಳಿ ಭಾಗದಲ್ಲಿ ಕೂಡ ಇದೇ ಥರ ಇದ್ದರೆ ಬಹಳ ಚೆನ್ನಾಗಿರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಸಂಚಿಕೆಯಲ್ಲಿ ಬಹಳ ಒಳ್ಳೆಯ ಮಾತುಕತೆ ನಡೀತು ನಮ್ಮದು. ತಮ್ಮ ಬರವಣಿಗೆಯಿಂದ ಒಂದು ಹೆಣ್ಣಿನ ಜೀವನವೇ ಬದಲಾಯಿತು. ಈ ಮೂಕ ಹಕ್ಕಿಗೆ ಸಹಾಯ ಮಾಡುವಿರ, ಈ ರೀತಿಯ ಸಾಕಷ್ಟು ಲೇಖನಗಳು ಇನ್ನೂ ಮೂಡಿ ಬರಲಿ. ಈ ರೀತಿಯ ಲೇಖನಗಳು ಯುವ ಬರಹಗಾರರಿಗೆ ಒಂದು ಮಾದರಿಯಾಗಲಿ. ಹಾಗೆ ಹೇಳುತ್ತಾ ಇನ್ನಷ್ಟು ತಮಗೆ ಸಾಕಷ್ಟು ಪ್ರಶಸ್ತಿಗಳು, ಸಮ್ಮಾನಗಳು ತಮ್ಮ ಪಾಲಿಗೆ ಬರಲಿ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುವಂಥ ಸಮಯ ಬಂತು ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಕೇಳಿದ್ರಲ್ಲ ನಮ್ಮ ಇರ್ಷಾದ್ ಮೂಡಿಬಿದ್ರೆ ಅವರ ಸಾಹಿತ್ಯ ಕ್ಷೇತ್ರದಲ್ಲಿ ನಡೆದು ಬಂದ ಹಾದಿ ಹಾಗೂ ಅವರು ಬರೆದಂತಹ ಬರವಣಿಗೆಯಲ್ಲಿ ಒಂದು ಒಳ್ಳೆಯ ಒಂದು ಕೆಲಸ ಆಯಿತು. ಒಂದು ಹೆಣ್ಣಿನ ಜೀವನದ ಬದುಕೇ ಬದಲಾಯಿತು. ಈ ರೀತಿಯ ಅಂತಹ ಲೇಖನಗಳು ಇನ್ನಷ್ಟು ಮೂಡಿ ಬರಲಿ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮ್ಮ ಚಾನಲನ್ನು ಆದಷ್ಟು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ತುಳು ಮತ್ತು ಕನ್ನಡ ಸಾಧಕರು ಸಾಕಷ್ಟು ಜನರು ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.